ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಎಲ್ಲರಿಗೂ ಸ್ವಾಗತ. ಇಸ್ಕಾನ್ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಇಸ್ಕಾನ್ ಹರೇ ಕೃಷ್ಣ ಮಾತಾಜಿ ನಿಯೋಜಿಸಿರುವ ವೈಷ್ಣವ ಸದಾಚಾರ ತರಗತಿಗೆ ಸ್ವಾಗತ. ಇವತ್ತು ಮುಂದುವರಿದು ನೋಡೋಣ. ಇಲ್ಲಿ ಪಂಚತತ್ವದ ಅಂದ್ರೆ ಪಂಚತತ್ವದ ಮಹಿಮೆ, ಪಂಚತತ್ವವನ್ನು ನಾವು ಏಕೆ ಹೇಳಬೇಕು ಮತ್ತು ಇಲ್ಲಿ ಇದರದ್ದು ಪಂಚತತ್ವವನ್ನ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಹೇಳುವ ಮುಂಚೆ ಹೇಳಬೇಕು. ಅದಕ್ಕಿಂತ ಮುಂಚೆ ಗುರು ಪ್ರಣಾಮ ಮಂತ್ರವನ್ನ ಹೇಳಬೇಕು. ಅಂದರೆ ಯಾರು ಗುರುವಿನ ದೀಕ್ಷೆ ತೆಗೆದುಕೊಂಡಿದ್ದಾರೆ ಅವರಿಗೆ ಗುರು ಪ್ರಣಾಮ ಮಂತ್ರವನ್ನ ಹೇಳ್ಕೊಳ್ಳಬೇಕು. ಆಮೇಲೆ ಪಂಚತತ್ವ ಮಂತ್ರ ಅನ್ನು ಹೇಳಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡುವುದಕ್ಕಿಂತ ಮುಂಚೆ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಚೈತನ್ಯ ಮಹಾಪ್ರಭು ಯಾವಾಗಲೂ ಅವರ ಜೊತೆ ಸಂಗಾತಿಗಳ ಜೊತೆ ಇರ್ತಾರೆ. ಅದರಲ್ಲಿ ಸಂಗಾತಿಗಳು ಯಾರು ಅಂದ್ರೆ ಅವರ ಜೊತೆ ಇರ್ತಕ್ಕಂಥವರು ಅವರ ಶ್ರೀ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣನೇ. ಕೃಷ್ಣನ ಒಂದು ಮೊದಲ ಒಂದು ಇದು ವಿಸ್ತರಣೆ ಬಲರಾಮ. ಸೊ ಆ ಬಲರಾಮರು ಶ್ರೀ ನಿತ್ಯಾನಂದ ಪ್ರಭು. ಆಮೇಲೆ ಇದು ಶ್ರೀ ಅದ್ವೈತ ಪ್ರಭು. ಅವರು ಇಲ್ಲಿ ಶ್ರೀಕೃಷ್ಣನ ಅದು ಅವರು ಅವತಾರ ಯಾವುದಂದ್ರೆ ಇಲ್ಲಿ ವಿಷ್ಣು, ಮಹಾವಿಷ್ಣು ಶ್ರೀ ಅದ್ವೈತ ಪ್ರಭು. ಆಮೇಲೆ ಶ್ರೀ ಗದಾಧರ ಪ್ರಭು ಅವರು ಅಂತರಂಗ ಶಕ್ತಿ, ಕೃಷ್ಣನ ಅಂತರಂಗ ಶಕ್ತಿ. ಸೊ ಹಾಗಾಗಿ ಆಮೇಲೆ ಶ್ರೀವಾಸ ಪ್ರಭು ಅವರು ತಟಸ್ಥ ಶಕ್ತಿ, ಜೀವಶಕ್ತಿ. ಶ್ರೀವಾಸ ಪ್ರಭು ಬ್ರಹ್ಮನೇ. ಹಾಗಾಗಿ ಆ ಚೈತನ್ಯ ಮಹಾಪ್ರಭುಗಳು ಮಧ್ಯದಲ್ಲಿದ್ದಾರೆ. ಅವರು ದೇವೋತ್ತಮ ಪರಮಪುರುಷ ಕೃಷ್ಣನೇ ಭಕ್ತರ ಅವತಾರದಲ್ಲಿ ಬಂದಿದ್ದಾರೆ. ಹಾಗಾಗಿ ಇವರೆಲ್ಲರ ಜೊತೆ ಇರ್ತಾರೆ ಅವರು. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ ಈ ತತ್ವಗಳ ಜೊತೆ, ಈ ಪಂಚತತ್ವ ಅವರ ಜೊತೆನೇ ಇರ್ತಾರೆ. ಆದ್ದರಿಂದ ನಾವು ಶ್ರೀ ಚೈತನ್ಯ ಪ್ರಭುಗಳಿಗೆ
ನಮಸ್ಕಾರವನ್ನು ಸಲ್ಲಿಸುವುದು ಅಂದರೆ ಈ ಪಂಚತತ್ವವನ್ನ ಹೇಳಿದಾಗ ಮಾತ್ರ ಅದು ಪೂರ್ಣಗೊಳ್ಳುತ್ತದೆ. ಶ್ರೀಕೃಷ್ಣ ಚೈತನ್ಯ ಅಂದ್ರೆ ಚೈತನ್ಯ ಮಹಾಪ್ರಭು. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು, ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀವಾಸಾದಿ ಗೌರಭಕ್ತ ವೃಂದ. ಆದ್ದರಿಂದ ನಾವು ಪಂಚತಂತ್ರ ಮಂತ್ರವನ್ನು ಹೇಳಿದ ಆದ ಮೇಲೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಲಿಕ್ಕೆ ಪ್ರಾರಂಭ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಮೇಲೆ ಇಲ್ಲಿ 10 ನಿನ್ನೆ ದಿವಸ ನೋಡಿದ್ದೇವೆ, 10 ಅಪರಾಧಗಳಿವೆ. ನಾವು ಮಹಾಮಂತ್ರವನ್ನ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವಾಗ. ಆದರೆ ನಾವು ಪಂಚತತ್ವ ಮಂತ್ರವನ್ನ ಜಪಿಸಿದರೆ ಈ ತಪ್ಪುಗಳು, ನಮ್ಮಿಂದ ಆಗ್ತಕ್ಕಂಥ ಅಪರಾಧಗಳು ಅದನ್ನ ಗೌಣವಾಗಿಸುತ್ತವೆ. ಸೊ ಹಾಗಾಗಿ ನಾವು ಪಂಚತತ್ವದಲ್ಲಿ ನಾವು ಆಶ್ರಯವನ್ನು ಪಡ್ಕೊಳ್ಬೇಕು. ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವ ಮೊದಲು. ಯಾಕೆಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತುಂಬಾ ಕಾರುಣ್ಯಾವತಾರ, ಮಹಾವದನ್ಯಾಯ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಮಹಾವದನ್ಯ ಅಂದ್ರೆ ತುಂಬಾ ಕರುಣೆ ಆದ್ದರಿಂದ ನಮಗೆ ಈ ಪಂಚತತ್ವದ ಮಂತ್ರವನ್ನು ನಾವು ಹೇಳಿಕೊಂಡಾಗ ನಮ್ಮಿಂದ ಅಪರಾಧಗಳು ಆಗಿದ್ದರೂ ಅದನ್ನ ಗೌಣವಾಗಿಸುತ್ತಾರೆ. ಯಾಕೆಂತಂದ್ರೆ ಅವರು ಈ ನಮ್ಮಂತಹ ಬದ್ಧಾತ್ಮರ ಒಂದು ಅಪರಾಧಗಳನ್ನ ಅವರು ಮನ್ನೆ ಮಾಡುತ್ತಾರೆ. ಆದ್ದರಿಂದ ನಾವು ನಮ್ಮ ಹರೇ ಕೃಷ್ಣ ಮಹಾಮಂತ್ರದ ಒಂದು ಪೂರ್ತಿ ಅದರದ ಬೆನಿಫಿಟ್ ತಗೋಬೇಕು ಅಂತಂದ್ರೆ ನಾವು ಇಲ್ಲಿ ಪಂಚತತ್ವದ ಮಂತ್ರವನ್ನು ಹೇಳಿಕೊಂಡೇ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಬೇಕು. ಅಂದ್ರೆ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನಾವು ಆಶ್ರಯವನ್ನ ಪಡ್ಕೊಳ್ಬೇಕು. ಆಮೇಲೆ ನಾವು ಪಂಚತತ್ವ ಮಂತ್ರವನ್ನ ಕಲಿತು ಆಮೇಲೆ ಹರೇ ಕೃಷ್ಣ ಮಂತ್ರವನ್ನ ಹೇಳಬೇಕು, ಮಹಾಮಂತ್ರವನ್ನ ಹೇಳಬೇಕು. ಆಗ ಅದು ತುಂಬಾ ಎಫೆಕ್ಟಿವ್ ಇರುತ್ತೆ. ಈಗ ಗಾಯತ್ರಿ ಮಂತ್ರ, ಯಾರಿಗೆ ಬ್ರಾಹ್ಮಣ ದೀಕ್ಷೆ ಆಗಿದೆ ಅವರಿಗೆ ಗಾಯತ್ರಿ ಮಂತ್ರ ಹೇಳಬೇಕು 3 ಸಾರಿ ದಿನದಲ್ಲಿ. ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ, ಸಂಜೆಯ ಟೈಮು. ಆಮೇಲೆ ಯಾರಿಗೆ ಈ ಬ್ರಾಹ್ಮಣ ದೀಕ್ಷೆ ಆಗಿದೆ, ಈಗ ನಮಗೆ ಮೊದಲು ಆಗ್ತಕ್ಕಂಥದ್ದು ಹರಿನಾಮ ದೀಕ್ಷೆ, ಆಮೇಲೆ 2ನೆಯದು ಬ್ರಾಹ್ಮಣ ದೀಕ್ಷೆ. ಈ ಬ್ರಾಹ್ಮಣ ದೀಕ್ಷೆ ಆದವರಿಗೆ ವಿಗ್ರಹ ಪೂಜೆ ಮಾಡಲಿಕ್ಕೆ, ಅರ್ಚಾ ವಿಗ್ರಹ ಪೂಜೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಉಂಟು. ಅವರು ಪ್ರೀಚ್ ಮಾಡ್ಲಿಕ್ಕೂ ಕೂಡ ಆಗುತ್ತದೆ ಅವರಿಗೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಅಂದ್ರೆ ವಿಗ್ರಹದ ಪೂಜೆ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಕೊಡಲಾಗುತ್ತದೆ. ಈಗ ತರಗತಿಗಳನ್ನು ನಾವು ಅಂದ್ರೆ ಇಲ್ಲಿ ಭಕ್ತಿಯಲ್ಲಿ ನಡೀತಕ್ಕಂತ ತರಗತಿಗಳನ್ನು ನಾವು ಹಾಜರಾಗುವುದು ಮತ್ತು ನಾವು ಸ್ವಾಧ್ಯಾಯ ಮಾಡೋದು, ಇದರ ಬಗ್ಗೆ ಏನು ಅಂತ ನೋಡೋಣ. ಇದರಲ್ಲಿ ಏನಂತಂದ್ರೆ ಯಾವಾಗಲೂ ಇದರ ಮೂಲ ತತ್ವ ಏನು ಅಂದ್ರೆ, ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿ ತನಗೆ ಏನೂ ಗೊತ್ತಿಲ್ಲ ಈ ಭಾವನೆಯಲ್ಲಿ ಇರಬೇಕು. ಅಂದ್ರೆ ಹೇಗೆ ನಾವು ಅಂದ್ರೆ ತರಗತಿಗೆ ಹೋಗ್ತಾ ಇದ್ದೇವೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು, ನನಗೆ ಏನೂ ಗೊತ್ತಿಲ್ಲ. ಆಗ ನಮಗೆ ಅದು ಒಂದು ತರಗತಿಯಲ್ಲಿ ಚೆನ್ನಾಗಿ ಕೇಳಲಿಕ್ಕೆ ಆಗ್ತದೆ. ಆದರೆ ಯಾವಾಗ ವ್ಯಕ್ತಿಗೆ ತನಗೆ ಎಲ್ಲ ಬರ್ತದೆ, ನಾನು ಹಿಂದೆ ಇಷ್ಟು ಓದಿದ್ದೇನೆ, ಅದು ಓದಿದ್ದೇನೆ, ಇದು ಓದಿದ್ದೇನೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5, ಭಕ್ತಿಶಾಸ್ತ್ರಿ, ಭಕ್ತಿ ವೈಭವ ಎಲ್ಲ ಮಾಡಿದ್ದಾನೆ, ನನಗೆ ಬರ್ತದೆ, ಹೀಗೆಲ್ಲ ತಿಳ್ಕೊಂಡಿದ್ರೆ ಅವನು ಇಲ್ಲಿ ಬರೆದಿದ್ದಾರೆ.
ಆಕ್ಚುಲಿ ಹೀಸ್ ರ್ಯಾಸ್ಕಲ್ ಅಂತ ಬರೆದಿದ್ದಾರೆ. ಅಂದ್ರೆ ಅವರು ಆ ತರ ಒಂದು ಭಾವನೆ ಇಡಬಾರ್ದು. ನನಗೆ ಏನೂ ಗೊತ್ತಿಲ್ಲ, ನಾನಿವತ್ತು ಕೇಳ್ತಾ ಇದ್ದೇನೆ ಶ್ರವಣ ಈ ಪಾಠವನ್ನ. ಈ ರೀತಿ ಭಾವನೆಯಲ್ಲಿ ಇರುವುದೇ ನಮ್ರತೆಯ ಲಕ್ಷಣ. ಯಾಕೆಂತಂದ್ರೆ ನಾವು ಈಗ ನಾವು ಆ ಒಂದು ನಿಜವಾದ ಒಂದು ಸೋರ್ಸ್ ಅಂದ್ರೆ ಆ ಒಂದು ಮೂಲ, ಅಲ್ಲಿಂದ ನಾವು ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಪರಂಪರೆಯಿಂದ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ನಾವು ನಮ್ಮಲ್ಲಿ ನಾವು ಹೆಮ್ಮೆ ಪಟ್ಕೊಳ್ಬಾರ್ದು. ಅಂದ್ರೆ ನನಗೆ ತುಂಬಾ ಗೊತ್ತಿದೆ, ಇದನ್ನು ಹೆಮ್ಮೆ ಪಟ್ಕೊಳ್ಬಾರ್ದು. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ ಹೆಮ್ಮೆ ಪಟ್ಕೊಳ್ಬಾರ್ದು. ಪ್ರಭುಪಾದರು ಬರೆದಿದ್ದಾರೆ ರ್ಯಾಸ್ಕಲ್ ಅಂತ. ಯಾರು ಆತರ ಹೆಮ್ಮೆ ಪಟ್ಕೊಳ್ತಾರೆ, ನನಗದು ಗೊತ್ತಿದೆ ಇದು ಗೊತ್ತಿದೆ ಅಂತ, ಅವರು ಅವರಿಗೆ ಚೆನ್ನಾಗಿ ಇದನ್ನ ತರ ಬರೆದಿದ್ದಾರೆ ಅವರು. ಸೊ ಹಾಗಾಗಿ ಯಾರು ವಿಧೇಯತೆಯಿಂದ ಇರ್ತಾರೆ, ವಿನಮ್ರರಾಗಿ ಇರ್ತಾರೆ, ಅದು ಮುಖ್ಯ. ನನಗೇನು ಗೊತ್ತಿಲ್ಲ ಅಂದ್ರೆ ಕಲೀಲಿಕ್ಕಾಗತ್ತೆ. ನನಗೆ ಎಲ್ಲವೂ ಗೊತ್ತಿದೆ ಅಂದ್ರೆ ಅಲ್ಲಿ ಜಂಬ ಬಂದರೆ, ಅದು ಹೆಮ್ಮೆ ಬಂದರೆ, ಅಲ್ಲಿ ಯಾವುದನ್ನು ಕೂಡ ನಾವು ಕಲೀಲಿಕ್ಕೆ ಆಗೋದಿಲ್ಲ. ಆಮೇಲೆ ಇಲ್ಲಿ ಅಂದರೆ ತರಗತಿಗೆ ಬಂದಾಗ ತುಂಬಾ ಮುಖ್ಯವಾದದ್ದು, ತರಗತಿಯಲ್ಲಿ ಯಾವಾಗಲೂ ನಾವು ತುಂಬಾ ಅಟೆಂಟಿವ್ ಅಂದ್ರೆ ಲಕ್ಷ್ಯವಿಟ್ಟು ಕೇಳಬೇಕು. ಯಾಕೆಂದ್ರೆ ಶ್ರವಣ ತುಂಬಾ ಮುಖ್ಯವಾದದ್ದು. ಆ ತರಗತಿನಲ್ಲಿ ನಾವು ಸೈಲೆಂಟ್ ಇರಬೇಕು. ಇಲ್ಲಿ ನಾವು ಎಷ್ಟೋ ಸರಿ ನೋಡ್ತೇವೆ ಆನ್ಲೈನ್ ತರಗತಿನಲ್ಲಿ ಎಷ್ಟೋ ಜನರು ಅನ್ಮ್ಯೂಟ್ ಆಗಿರ್ತಾರೆ ಮತ್ತು ಅವರ ಮನೆಯಲ್ಲಿ ಗದ್ದಲ ಇರುತ್ತೆ, ಆದರೆ ಅವರು ಎಲ್ಲೋ ಹೋಗಿರ್ತಾರೆ ಆನ್ ಮಾಡಿ. ಇದು ತುಂಬಾ ಅಂದ್ರೆ ಡಿಸ್ಟರ್ಬಿಂಗ್. ಅದರಿಂದ ಎಲ್ಲರೂ ಕೂಡ ತುಂಬಾ ಡಿಸಿಪ್ಲಿನ್ ಇಟ್ಕೋಬೇಕು. ಕ್ಲಾಸ್ ಪ್ರಾರಂಭವಾಯಿತು, ಮ್ಯೂಟ್ ಆಗಿರ್ಬೇಕು ಮತ್ತೆ ಅಟೆಂಟಿವ್ ಆಗಿರ್ಬೇಕು. ಹೆಚ್ಚಾಗಿ ಏನ್ ಮಾಡ್ತಾರೆ, ಮ್ಯೂಟ್ ಇರಲ್ಲ ಮತ್ತೆ ಅನ್ಅಟೆಂಟಿವ್, ಎಲ್ಲೋ ಹೋಗಿರ್ತಾರೆ. ಹಾಗಿದ್ದಾಗ ನಮಗೆ ಹೇಗೆ ಬರ್ತದೆ ಪಾಠ? ಸೊ ಅದರಿಂದ ಇಲ್ಲಿ ಮೊದಲು ಹೇಳಿದ್ದಾರೆ, ತುಂಬಾ ಅಂದ್ರೆ ಗಮನ ಇಟ್ಟು ಕೇಳಬೇಕು, ಮತ್ತೆ ಯಾವಾಗಲೂ ನಾವು ಸೈಲೆಂಟ್ ಇರ್ಬೇಕು. ಯಾಕಂದ್ರೆ ನಿಶಬ್ದ ಅದು ಮುಖ್ಯ. ಕ್ಲಾಸಿಗೆ ಇಲ್ಲದಿದ್ದರೆ ಬೇರೆ ಒಂದು ಡಿವೋಟಿಗೆ ಡಿಸ್ಟರ್ಬ್ ಆಗ್ತದೆ. ಈ ಭಾವನೆ ನಮ್ಮಲ್ಲಿ ಇರಬೇಕು. ಹೆಚ್ಚಾಗಿ ಆ ಭಾವನೆ ಇಲ್ಲ. ಯಾಕೆಂದ್ರೆ ಎಲ್ಲೋ ಹೋಗಿರ್ತಾರೆ, ಅನ್ಮ್ಯೂಟ್ ಹಾಕೊಂಡಿರ್ತಾರೆ. ಸೊ ಯಾವಾಗ ಪ್ರಶ್ನೆ ಕೇಳಬೇಕು ಆವಾಗ ಅನ್ಮ್ಯೂಟ್ ಆಗ್ಲಿಕ್ಕೆ ಅವಕಾಶ ಉಂಟು. ಆಮೇಲೆ ಟಾಕೆಟಿವ್ ಅಂಡ್ ಸ್ಲೀಪಿ ಡಿವೋಟಿ ಅಂದ್ರೆ ಕೆಲವರು ತುಂಬಾ ಹೆಚ್ಚಾಗಿ ಮಾತಾಡ್ತಾರೆ, ಅಥವಾ ಕೆಲವರು ಅಲ್ಲೇ ನಿದ್ರೆ ಮಾಡಿಬಿಡ್ತಾರೆ ಕೇಳ್ತಾ. ಸೊ ಇದೆಲ್ಲ ಅಂದ್ರೆ ಸರಿಯಾದಲ್ಲ. ಮತ್ತೆ ಇನ್ನು ಕೆಲವರಿಗೆ ವಿಡಿಯೋ ಆನ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿರುತ್ತೆ. ಆ ವಿಡಿಯೋ ಏನಾಗುತ್ತೆ, ಇಲ್ಲಿ ಕೆಲವೊಮ್ಮೆ ನಮಗೆ ಸ್ಕ್ರೀನ್ ಮೇಲೆ ಬಂದು ಎಲ್ಲರದು ಕ್ರಾಪ್ ಅಪ್ ಆಗ್ತಾ ಇರುತ್ತೆ. ಸೊ ಪ್ರತಿ ಡಿವೋಟಿಗೂ ಏನಾಗುತ್ತೆ, ನಾವು ಹೋಗಿ ಆಫ್ ಮಾಡ್ಬೇಕಾಗತ್ತೆ. ಅಂದ್ರೆ ಈಗ ಕೂಡ ನನಗೆ ತರಗತಿಯಲ್ಲಿ ಕೂಡ ಈ ತರ ಆಗ್ತಾ ಇದೆ. ಪ್ರತಿಯೊಬ್ರು ಎಂಟರ್ ಆದ ಕೂಡ ಇಲ್ಲಿ ವಿಡಿಯೋ ಆನ್ ಆಗುತ್ತೆ, ಮತ್ತೆ ಅದು ಹಾಗೆ ಉಳಿದು ಬಿಡುತ್ತೆ. ಅವಾಗ ನಾವು ಇಲ್ಲಿ ಟೀಚರ್ ಆಗಿ ಮಾಡೋರು, ನಾವು ಪ್ರತ್ಯೇಕ ಸಾರಿ ಪ್ರತಿಯೊಬ್ಬರು ಎಂಟ್ರಿ ಆದಾಗ ಅದನ್ನ ನಾವು ಅವರ ವಿಡಿಯೋವನ್ನ ಆಫ್ ಮಾಡ್ಬೇಕು, ಮತ್ತೆ ಎಲ್ಲರನ್ನು ಮ್ಯೂಟ್ ಮಾಡ್ಬೇಕು. ಇದೇನಾಗತ್ತೆ ಅಂದ್ರೆ ಇದು ತುಂಬಾ ಡಿಸ್ಟರ್ಬೆನ್ಸ್ ಆಗತ್ತೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅವರ ವಿಡಿಯೋ ಆಫ್ ಮಾಡಿಕೊಂಡು ಅವರ ಒಂದು ಇದನ್ನ ಮ್ಯೂಟ್ ಮಾಡಿಬಿಡ್ಬೇಕು. ಅಲ್ಲಿ ಅಂದ್ರೆ ಬೇಕಾದಾಗ ನಾವು ವಿಡಿಯೋ ಆನ್ ಮಾಡಿದಾಗ ನಾವು ಮಾಡಬಹುದು. ಸೊ ಹಾಗಾಗಿರುತ್ತೆ. ಮತ್ತೆ ಇದಿದ್ರೆ ಇದು ಡಿಸ್ಟ್ರಾಕ್ಟಿಂಗ್ ಇನ್ಫ್ಲೂಯೆನ್ಸ್ ಅಂದ್ರೆ ಸ್ಪೀಕರ್, ಅಂದ್ರೆ ಯಾರು ಪಾಠವನ್ನು ಹೇಳ್ತಾರೆ ಅವರಿಗೆ ಮನಸ್ಸು ಡಿಸ್ಟ್ರಾಕ್ಟ್ ಆಗ್ತದೆ, ಇದು ತೊಂದರೆ ಆಗ್ತದೆ. ಮತ್ತೆ ಬೇರೆಯವರಿಗೂ ಕೂಡ ತೊಂದರೆ ಆಗುತ್ತೆ. ಯಾರು ಕೇಳಲಿಕ್ಕೆ ಬೇರೆಯ ಡಿವೋಟಿಸ್ ಇದ್ದಾರೆ ಅವರಿಗೂ ತೊಂದರೆ ಆಗುತ್ತೆ. ಆದ್ದರಿಂದ ಡಿಸಿಪ್ಲಿನ್ ತುಂಬಾ, ಅಂದ್ರೆ ಭಕ್ತಿಯಲ್ಲಿ ಬರ್ತಕ್ಕಂಥದ್ದೇ ಶಿಸ್ತು. ಈ ಶಿಸ್ತನ್ನ ನಾವು ಅದನ್ನು ಕಾಪಾಡಿಕೊಳ್ಬೇಕು. ಯಾಕಂದ್ರೆ ನಮಗೆ ವೈಷ್ಣವ ಸದಾಚಾರ ಅಂದ್ರೆ ಶಿಸ್ತು. ಈ ಶಿಸ್ತೇ ಇಲ್ಲದಿದ್ದರೆ ಹೇಗೆ ಮುಂದುವರಲಿಕ್ಕೆ ಸಾಧ್ಯ ಕೃಷ್ಣ ಪ್ರಜ್ಞೆಯಲ್ಲಿ? ಆಮೇಲೆ ಈ ರೀತಿಯಾಗಿದ್ರೆ, ಅಶಿಸ್ತಾಗಿದ್ರೆ ಈ ಒಂದು ಮಿಷನ್, ಇದು ಆಂದೋಲನ, ಇದಕ್ಕೆ ಅಷ್ಟೊಂದು ಇಮೇಜ್ ಬರಲ್ಲ ಅಂತ ಹೇಳ್ತಾರೆ. ಯಾರು ಬೇಕಾದ್ರು ಹೇಗ್ ಬೇಕಾದ್ರು ಕ್ಲಾಸ್ಗೆ ಬರಬಹುದು, ಹೇಗ್ ಬೇಕಾದ್ರು ಬಿಹೇವ್ ಮಾಡ್ಬೋದು, ಹೇಗಾದ್ರೂ ಇರ್ಬೋದು. ಇದೆಲ್ಲ ಇದ್ರೆ ಅದು ಸರಿ ಆಗಲ್ಲ. ಆಮೇಲೆ ಟೆಂಪಲ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ಅಂದ್ರೆ
ಪ್ರತ್ಯಕ್ಷ ಅಂದ್ರೆ ಕ್ಲಾಸ್ ತಗೋತಾರಲ್ಲ, ಅವಾಗ ಕೂಡ ಅಲ್ಲಿ ಕ್ಲಾಸ್ ನಡೀತಿರುವಾಗ ಒಳಗ್ ಹೋಗೋದು ಹೊರಗ್ ಬರೋದು ಈ ತರ ಎಲ್ಲ ಮಾಡಬಾರ್ದು. ಅಂದ್ರೆ ಇದು ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಆಮೇಲೆ ಕೆಲವೊಮ್ಮೆ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳು, ಅವರು ಸ್ವಲ್ಪ ಗದ್ದಲ ಮಾಡ್ತಾರೆ. ಹಾಗಾಗಿ ಇಲ್ಲಿ ಅಂದ್ರೆ ಮಕ್ಕಳನ್ನು ನೋಡ್ಕೊಳ್ಳೋದು ಅವರ ತಂದೆ ತಾಯಿ. ಮಕ್ಕಳನ್ನ ಒಮ್ಮೆ ಅವ್ರು ತುಂಬಾ ಗಲಾಟೆ ಮಾಡ್ತಾ ಇದ್ರೆ ಅವ್ರನ್ನ ಸ್ವಲ್ಪ ದೂರ ತೆಗೆದುಕೊಂಡು ಹೋಗಿ ಅವರು ಸಮಾಧಾನ ಆದ್ಮೇಲೆ ಬರಬೇಕು. ಇದು ಇಲ್ಲದಿದ್ರೆ ಬೇರೆಯವರಿಗೆ ಅಂದ್ರೆ ಬೇರೆಯ ಒಂದು ಭಕ್ತರಿಗೆ ಅಥವಾ ಕ್ಲಾಸ್ ಮಾಡ್ತಕ್ಕಂಥ ಟೀಚರ್ಗೆ ಅವರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಹಾಗಾದ್ರೆ ಯಾವುದು ಕ್ಲಾಸ್ ಅಂತಂದ್ರೆ ಏನು, ಪಿನ್ ಡ್ರಾಪ್ ಸೈಲೆನ್ಸ್. ಅಲ್ಲಿ ಏನು ಯಾವುದು ಕೂಡ ನಿಶಬ್ದವಾಗಿರ್ಬೇಕು. ಆಗ ಅಂದ್ರೆ ಈ ಕೇಳುವವರಿಗೂ ತುಂಬಾ ಗಮನವಿಟ್ಟು ಕೇಳಲಿಕ್ಕಾಗತ್ತೆ, ಹೇಳುವವರಿಗೂ ಎಲ್ಲ ವಿಚಾರದಲ್ಲೂ ಕೂಡ ಕೇಂದ್ರೀಕರಿಸಲಿಕ್ಕೆ ಸಾಧ್ಯ. ಮತ್ತೆ ಯಾರ ಅಂದ್ರೆ ವಿದ್ಯಾರ್ಥಿ ಅದರಲ್ಲಿ ಭಕ್ತಾದಿಗಳು ತಮಗೆ ತುಂಬಾ ಅಂದ್ರೆ ಕರೆಕ್ಟ್ ಇರ್ತಕ್ಕಂಥ ಅಂದ್ರೆ ರೆಲೆವೆಂಟ್, ಎಲ್ಲೋ ಏನೋ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳಬಾರದು. ಸಂಬಂಧಪಟ್ಟ ಪ್ರಶ್ನೆಯನ್ನು ಕೂಡ ಅಂದ್ರೆ ವಿಧೇಯತೆಯಿಂದ, ಹಂಬಲ್ ಸ್ಪಿರಿಟ್, ವಿನಮ್ರನಾಗಿ ಕೇಳಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಪ್ರಶ್ನೆಗಳನ್ನು ಕೇಳುವಾಗ ನಾವು ಅದರಲ್ಲಿ ನಮ್ಮ ಒಂದು ಇಂಟೆನ್ಷನ್, ನಮ್ಮ ಒಂದು ಉದ್ದೇಶ ಏನಿರಬೇಕು, ಅಲ್ಲಿ ನನಗೆ ಪ್ರಶ್ನೆಗೆ ಉತ್ತರ ಬೇಕು, ನನಗೆ ನಿಜವಾಗಿ ಈ ಪ್ರಶ್ನೆ ಇದೆ ನನ್ನಲ್ಲಿ ಇರಬೇಕು. ಅದರಲ್ಲಿ ಕೆಲವೊಮ್ಮೆ ಏನಾಗತ್ತೆ, ಪ್ರಶ್ನೆ ಕೇಳುವಾಗ ಇನ್ನೊಬ್ಬರಿಗೆ ತನಗೆ ಜ್ಞಾನ ಇದೆ ಇದನ್ನು ಒಂದು ರೀತಿ ತೋರಿಸ್ಕೊಳ್ಳೋದು, ಆ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಬಾರದು ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಒಂದು ಉದ್ದೇಶ ತಿಳ್ಕೊಳ್ಳಿಕ್ಕೆ ನನ್ನ ಪ್ರಶ್ನೆ ಕೇಳ್ತಕ್ಕಂಥದ್ದು ಟೀಚರ್ನ, ಆದ್ರೆ ನನ್ನ ಉದ್ದೇಶ ನನ್ನ ಒಂದು ಜ್ಞಾನವನ್ನ ಇನ್ನೊಬ್ಬರಿಗೆ ಅಂದ್ರೆ ಕ್ಲಾಸಿನಲ್ಲಿ ಪ್ರದರ್ಶನ ಮಾಡುವುದಲ್ಲ ಪ್ರಶ್ನೆ ಕೇಳುವಾಗ. ಆಮೇಲೆ ಶ್ರೀಲ ಪ್ರಭುಪಾದರ ಪುಸ್ತಕವನ್ನು ಪ್ರತಿನಿತ್ಯ ಭಕ್ತರು ಓದ್ಲೇಬೇಕು. ಅಂದ್ರೆ ಚಿಕ್ಕ ಪುಸ್ತಕ ಅಂದ್ರೆ ಉಪದೇಶಾಮೃತ, ಆಮೇಲೆ ಪರ್ಫೆಕ್ಟ್ ಕ್ವಶನ್ಸ್, ಪರ್ಫೆಕ್ಟ್ ಆನ್ಸರ್, ಸರಿಯಾದ ಪ್ರಶ್ನೆ ಸರಿಯಾದ ಉತ್ತರ, ಆಮೇಲೆ ಕೃಷ್ಣ ಪ್ರಜ್ಞೆ, ಮ್ಯಾಥ್ಲೆಸ್ ಗಿಫ್ಟ್, ತುಂಬಾ ಚಿಕ್ಕ ಚಿಕ್ಕ ಪುಸ್ತಕಗಳಿದೆ. ಅದರಿಂದ ನಾವು ಪ್ರತಿನಿತ್ಯ ಓದುವ ಅಭ್ಯಾಸ. ಶ್ರೀಲ ಪ್ರಭುಪಾದರ ಪುಸ್ತಕವನ್ನು ದಿನದಲ್ಲಿ 1 ತಾಸಾದ್ರೂ ಓದಬೇಕು. ಅದು ಯಾಕೆಂತಂದ್ರೆ ಶ್ರೀಲ ಪ್ರಭುಪಾದರಿಗೆ ವಾಣಿ ಸೇವೆ, ನಮಗೆ ಅದರಿಂದ ಅವರ ಅನುಗ್ರಹ ಸಿಕ್ಕತ್ತೆ. ಮತ್ತೆ ಓದುವುದು ಅಂತಂದ್ರೆ ಸೀರಿಯಸ್ ನಲ್ಲಿ ಅಂದ್ರೆ ತುಂಬಾ ಏಕಾಗ್ರತೆಯಿಂದ ಓದಬೇಕು. ನಾವು ಓದುವುದು ಅಂದ್ರೆ ಪೇಪರ್ ಓದಿದಾಗ ಅಲ್ಲ, ಪೇಪರನ್ನು ಓದುತ್ತಾರೆ. ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡುವುದಕ್ಕೂ ಓದುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದ್ರೆ ಕೆಲವರು ಕತೆ ಕಾದಂಬರಿ ಓದಿದ ಹಾಗೆ ಓದ್ಕೊಂಡು ಹೋಗ್ತಾರೆ, ಅದು ಏನು ಪ್ರಯೋಜನ ಇಲ್ಲ. ನಾವು ಪ್ರತಿಯೊಂದು ವಾಕ್ಯವನ್ನು, ಪ್ರತಿಯೊಂದು ಪ್ಯಾರವನ್ನು ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ನಾವು ಓದುವಾಗ ನಾವು ತುಂಬಾ ಇಂಪಾರ್ಟೆಂಟ್, ನಾವು ಕೈಯಲ್ಲಿ ಬರೆದು ನೋಟ್ಸ್ ಮಾಡಬೇಕು. ಮತ್ತೆ ಶ್ಲೋಕಗಳನ್ನ ಇಂಪಾರ್ಟೆಂಟ್, ಮುಖ್ಯವಾದ ಶ್ಲೋಕಗಳನ್ನ ನಾವು ನಮ್ಮ ಬಾಯಿಯಲ್ಲಿ ಕಲಿಬೇಕು, ಬೈಹಾರ್ಟ್ ಮಾಡಬೇಕು. ಈವನ್ ಮತ್ತೆ ಕ್ಲಾಸ್ ನಡೆಯುವಾಗ ಕೂಡ ಅಂದ್ರೆ ತುಂಬಾ ಮುಖ್ಯವಾದ ಪಾಯಿಂಟ್ಗಳನ್ನ ನಾವು ಬರೆದಿಟ್ಕೊಳ್ತಕ್ಕಂತಹ ಅಭ್ಯಾಸ ಮಾಡ್ಕೊಂಡ್ರೆ ನಮಗೆ ಶೀಘ್ರವಾಗಿ ಅರ್ಥವಾಗತ್ತೆ. ಆಮೇಲೆ ಇಲ್ಲಿ ಸ್ವ ಅಧ್ಯಾಯ ಮಾಡೋದು, ಸ್ವಾಧ್ಯಾಯ ಮಾಡ್ತಕ್ಕಂಥದ್ದು ಅದು ತುಂಬಾ ಮುಖ್ಯ. ಯಾಕೆಂದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆಯ ತತ್ವ, ಕೃಷ್ಣ ಪ್ರಜ್ಞೆ ವಿಜ್ಞಾನ, ಅದನ್ನ ನಾವು ತತ್ವಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಲಿಕ್ಕಾದ್ರೆ ಹೇಗೆ ಸಾಧ್ಯ, ನಾವು ಅದನ್ನ ಅಧ್ಯಯನ ಮಾಡಿದ್ರೆ ಮಾತ್ರ ಸಾಧ್ಯ. ಬರೀ ಓದುವುದಲ್ಲ, ಅಧ್ಯಯನ ಮಾಡುವುದು. ಆಮೇಲೆ ನಾವು ದಿನನಿತ್ಯ ಈ ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಅಲ್ಲಿ ಒಂದು ಶ್ರದ್ಧೆ ಬೆಳವಣಿಗೆ ಆಗತ್ತೆ. ನಮ್ಮಲ್ಲಿ ಒಂದು ರೀತಿಯ ದೃಢತೆ ಉಂಟಾಗತ್ತೆ. ಇದೆಲ್ಲ ಯಾರು ಪಾಠ ಅಂದ್ರೆ ಇನ್ನೊಬ್ಬರಿಗೆ ಪ್ರೀಚ್ ಮಾಡ್ತಾರೆ, ಅದು ಬಹಳ ಮುಖ್ಯವಾದದ್ದು. ಆಮೇಲೆ ನಾವು ಓದುತ್ತೇವೆ ಅಂದ್ರೆ ಓದುವುದು ಮತ್ತು ಕೇಳುವುದು ಒಂದೇ ಆಗತ್ತದೆ. ನಾವು ಸ್ವಂತ ಸ್ವಾಧ್ಯಾಯ ಮಾಡುವುದು, ಇಲ್ಲಿ ಹೇಳಿದ್ದಾರೆ ರೀಡಿಂಗ್ ಈಸ್ ಆಲ್ಸೋ ಹಿಯರಿಂಗ್. ಯಾಕೆ, ನಾವು ಅಷ್ಟು ಗಮನವಿಟ್ಟು ಓದುವಾಗ
ನಾವು ಪುಸ್ತಕ ಪ್ರಭುಪಾದರನ್ನ ನಾವು ಕೇಳ್ತಾ ಇದ್ದೇವೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಾವು ಓದಬೇಕು ಅಂದ್ರೆ, ನಾವು ಅಧ್ಯಯನ ಮಾಡ್ಬೇಕು ಅಂದ್ರೆ ಪ್ರಭುಪಾದರನ್ನ ನಾವು ಕೇಳ್ತಾ ಇದ್ದಾರೆ, ಅವ್ರು ಏನ್ ಬರೆದಿದ್ದಾರೆ ಅದನ್ನ. ಸೊ ಹಾಗಾಗಿ ಶ್ರವಣದಲ್ಲಿ ಇಲ್ಲಿ ನಾವು ಸ್ವಾಧ್ಯಾಯ ಮಾಡುವುದು ಕೂಡ ಬರ್ತದೆ. ಸೊ ಅದರಿಂದ ಶ್ರವಣ ಅಂತ ಹೇಳಿದ್ರೆ ಭಕ್ತಿ ಸೇವೆ. ಸೊ ಹಾಗಾಗಿ ನಾವು ದಿನದಲ್ಲಿ ಸ್ವಲ್ಪ ಸಮಯವನ್ನಾದ್ರೂ ಕೂಡ ಸ್ವಾಧ್ಯಾಯನ ಮಾಡ್ಲೇಬೇಕು. ಅದು ಶ್ರವಣ ಮಾಡಿದ ಹಾಗೆ. ಶ್ರವಣ ಅಂದ್ರೆ ಅದು ನಮ್ಮ ಭಕ್ತಿ ಸೇವೆಯಲ್ಲಿ ನವವಿಧ ಭಕ್ತಿಯಲ್ಲಿ ಮೊದಲನೆಯದು ಮತ್ತು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಶ್ರೀಕೃಷ್ಣನ ಬಗ್ಗೆ, ಅವನ ಲೀಲೆಗಳ ಬಗ್ಗೆ, ಅವನ ಚರಿತ್ರೆ, ಇದನ್ನ ಕೃಷ್ಣ ಕಥಾ ಶ್ರವಣ ಅದನ್ನು ಮಾಡೋದ್ರಿಂದ ನಮ್ಮ ಕಣ್ಣಿಂದ ಭಗವಂತನನ್ನ ನೋಡ್ಲಿಕ್ಕಾಗಲ್ಲ, ನಾವು ಕಿವಿಯಿಂದ ಕೇಳಬೇಕು. ತತ್ ಶೃಣು ಅಂತ ಭಗವಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ್ರೆ ಅದು ನಮಗೆ. ಅದರಿಂದ ನಾವು ಭಗವಂತನ ಕೃಷ್ಣ ಕಥೆಗಳನ್ನ ನಾವು ಕೇಳಿದಾಗ ನಮ್ಮ ಹೃದಯ ಅಲ್ಲಿ ಏನಾಗುತ್ತೆ, ಕೃಷ್ಣ ಕಥೆ ಕೇಳಿದ ಮೇಲೆ ಆ ಕೃಷ್ಣ ಕಥೆ ಹೇಳ್ತಕ್ಕಂಥದ್ದು ಅದು ದಿವ್ಯವಾದದ್ದು. ಅದು ಕೃಷ್ಣ ಕಥೆ ಇದು ಭೌತಿಕ ಅಲ್ಲ. ಆ ದಿವ್ಯವಾದ ಶಬ್ದಗಳು ನಮ್ಮ ಕಿವಿಯಲ್ಲಿ ಬಿದ್ದಾಗ ಹೃದಯಕ್ಕೆ ಅದು ತಾಗಿ ಹೃದಯದಲ್ಲಿ ಪರಿಶುದ್ಧ ಆಗತ್ತೆ. ನಮ್ಮಲ್ಲಿದ್ದ ಎಲ್ಲ ತಮೋಗುಣ, ರಜೋಗುಣ ಇವೆಲ್ಲ ಹೋಗುತ್ತೆ. ಸೊ ಆದುದರಿಂದ ನಾವು ಪ್ರತಿನಿತ್ಯ ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಸ್ವಾಧ್ಯಾಯ ಮಾಡಬೇಕು. ಅದು ಕೂಡ ಶ್ರವಣ. ಮತ್ತೆ ನಾವು ತರಗತಿಗಳನ್ನ ನಾವು ಹಾಜರಾಗಿ ನಾವು ಅದಕ್ಕೆ ಕೇಳಿಸಿಕೊಳ್ಳಬೇಕು. ಶಿಕ್ಷಾ ಗುರುವಿನ ಆ ಪಾಠಗಳನ್ನ ನಾವು ಕೇಳಿಸ್ಕೊಳ್ಳಬೇಕು, ಅವ್ರು ಏನ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಶ್ರೀಲ ಪ್ರಭುಪಾದರ ಭಾವಾರ್ಥ ಅಂದ್ರೆ ಅದು ಅವರ ಎಕ್ಸ್ಟೆಸಿ. ಅವರು ಅಲ್ಲಿ ಅಂದ್ರೆ ಅವರ ಒಂದು ಅವರದ್ದು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಶ್ರೀಲ ಪ್ರಭುಪಾದರು ಸಂಸ್ಥಾಪಕ ಆಚಾರ್ಯರ ಭಾವನೆಗಳನ್ನ ನಾವು ಓದ್ತಾ ಇದ್ದೇವೆ. ಅವರ ವಾಣಿ ಸೇವೆ ಮಾಡಿ ಅವರ ಅನುಗ್ರಹ ನಮಗೆ ಸಿಕ್ಕುತ್ತದೆ. ಅದನ್ನು ಕೇಳಿದರೆ, ಓದಿದರೆ, ನಾವು ಅಧ್ಯಯನ ಮಾಡಿದರೆ ನಮಗೆ ಶ್ರೀಲ ಪ್ರಭುಪಾದರ ಅನುಗ್ರಹಕ್ಕೆ ಪಾತ್ರರಾಗಿದ್ದರೆ ನಮಗೆ ಶೀಘ್ರವಾಗಿ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಇದು ಒಂದೇ ಅಲ್ಲ, ನಾವು ಇನ್ನು ಕೂಡ ಇಸ್ಕಾನ್ desire-tree.com www ಇಲ್ಲಿ ಕೂಡ ಎಷ್ಟೋ ಲೆಕ್ಚರ್ಗಳು ಪ್ರಭುಪಾದರದ್ದು ಇರುತ್ತೆ. ಪ್ರಭುಪಾದರ ಲೆಕ್ಚರ್ಗಳನ್ನ ಕೇಳುವುದು ಅದು ಕೂಡ ನಮಗೆ ಅಭ್ಯಾಸ ಮಾಡ್ಕೊಳ್ಬೇಕು. ಮತ್ತೆ ಅದರಿಂದ ನಮ್ಗೆ ಏನಾಗತ್ತೆ ಅಂದ್ರೆ, ಈ ರೀತಿಯಾಗಿ ಕೇಳಿ ನಮ್ಗೆ ಅರ್ಥ ಆಗತ್ತೆ ಏನು ನಮ್ಗೆ ಹೇಳ್ತಾ ಇದ್ದಾರೆ. ಅದೆಲ್ಲ ನಮಗೆ ಉಪದೇಶಗಳಿದೆ ಅಲ್ಲಿ. ಕೃಷ್ಣ ವಿಜ್ಞಾನದಲ್ಲಿ ಕೇಳುವುದು ಅಂದ್ರೆ ನಮಗೆ ಉಪದೇಶಗಳು, ಭಗವದ್ಗೀತೆಯಿಂದ ಬರ್ತಕ್ಕಂಥ ಉಪದೇಶಗಳು, ಶ್ರೀಮದ್ ಭಾಗವತದಿಂದ ಬರ್ತಕ್ಕಂಥ ಉಪದೇಶಗಳು. ಈ ಉಪದೇಶಗಳನ್ನ ನಾವು ಕೇಳಿದ ಮೇಲೆ ನಾವು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆ ಅಳವಡಿಸಿಕೊಳ್ಳೋದೇ ಸಾಕ್ಷಾತ್ಕಾರ. ಕೇಳಿ ಬಿಟ್ಟು ಬಿಡುವುದಲ್ಲ. ಕೇಳಿ ಬಿಟ್ಟರೆ ಏನು ಅಂದ್ರೆ ಸ್ವಲ್ಪ ಪ್ರಯೋಜನ ಆಗ್ಬಹುದು, ಆದರೆ ಕೇಳಿದ್ದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾಕೆಂದ್ರೆ ಕೆಲವರು ಏನ್ ಮಾಡ್ತಾರೆ, ಒಂದಾದ್ಮೇಲೆ ಮತ್ತೊಂದು ಒಂದು ಪಾಠ ಕೇಳ್ತಾರೆ. ಆ ಪಾಠ ಕೇಳಿದ್ರೆ ಮರ್ತು ಬಿಡ್ತಾರೆ. ಅದರಿಂದ ಏನು ಪ್ರಯೋಜನ? ಪಾಠ ಕೇಳಿದ ಮೇಲೆ ಅವತ್ತಿನ ಪಾಠದಲ್ಲಿ ನಮಗೆ ಏನು ಹೇಳಿದ್ದಾರೆ, ಹಾಗಾದ್ರೆ ಅದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆವಾಗ ಅದು ಪರ್ಫೆಕ್ಟ್ ಸ್ಟಡಿಂಗ್, ರೀಡಿಂಗ್ ಅಥವಾ ಸ್ಟಡಿಂಗ್, ಹಿಯರಿಂಗ್, ಅದು ಪರ್ಫೆಕ್ಟ್ ಶ್ರವಣ. ಸೊ ಆದ್ದರಿಂದ ಶ್ರವಣವನ್ನು ಮಾಡಿದ್ದನ್ನು ನಾವು ಅದನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಇನ್ನು ವಿಗ್ರಹ ಆರಾಧನೆ, ಗೃಹಸ್ಥರಿಗೆ ವಿಗ್ರಹ ಆರಾಧನೆಯನ್ನು ಹೇಳಲಾಗಿದೆ. ಯಾವಾಗಲೂ ಗೃಹಸ್ಥರು ಮಾಡಲೇಬೇಕು. ಗೃಹಸ್ಥರಿಗೆ ವಿಗ್ರಹ ಆರಾಧನೆ ಬಹಳ ಮುಖ್ಯವಾದದ್ದು. ಅಲ್ಲಿ ನಾವು ನೋಡಿದ್ದೇವೆ 5 ಅಂಗಗಳಲ್ಲಿ ವಿಗ್ರಹಾರಾಧನೆ ಒಂದು ಅಂಗ. ಶ್ರೀ ರೂಪ ಗೋಸ್ವಾಮಿಯರು ಹೇಳಿದ್ದಾರೆ 64 ಅಂಗಗಳನ್ನು ಹೇಳಿದ್ದಾರೆ ಭಕ್ತಿ ಸಾಧನ ಭಕ್ತಿಯಲ್ಲಿ. ಅದರಲ್ಲಿ 5 ಪ್ರಾಮುಖ್ಯ. 5 ಪ್ರಾಮುಖ್ಯದಲ್ಲಿ ಇಲ್ಲಿ ವಿಗ್ರಹಾರಾಧನೆಯು ಅದರಲ್ಲಿ ಒಂದು. ಈ ವಿಗ್ರಹಗಳು ಕೆಲವೊಮ್ಮೆ ಫೋಟೋ ಇಟ್ಕೋಬಹುದು, ಆಮೇಲೆ ಕೆಲವೊಮ್ಮೆ ಅಂದ್ರೆ ಮರದ ವಿಗ್ರಹಗಳನ್ನು ಇಡಬಹುದು, ಅಥವಾ ಮಣ್ಣಿನ ವಿಗ್ರಹಗಳು, ಅಥವಾ ಈ ಮಾರ್ಬಲ್ ವಿಗ್ರಹ, ಅಥವಾ ಲೋಹದ ವಿಗ್ರಹಗಳು, ಯಾವುದೇ ಕೂಡ ಆಗಿರಬಹುದು. ಮತ್ತೆ ಮನೆಯಲ್ಲಿ ಪೂಜಾ ಮಂದಿರವನ್ನು ಅವರವರ ಒಂದು ಹೇಗೆ
ಸಾಮರ್ಥ್ಯ ಹೇಗೆ ಅದನ್ನೆಲ್ಲ ಅವರವರೇ ವಿಚಾರ ಮಾಡಿ ಮಾಡ್ಕೊಳ್ಬೇಕು ಮನೆಯಲ್ಲಿ ಪೂಜಾ ಮಂದಿರವನ್ನ. ಯಾಕಂದ್ರೆ ಮನೆಯಲ್ಲಿ ಪೂಜಾ ಮಂದಿರ ಬಹು ಮುಖ್ಯವಾದದ್ದು. ಅಲ್ಲಿ ನಾವು ಭಗವಂತನಿಗೆ ಸ್ಥಾನ ಬಹಳ ಮುಖ್ಯ. ಯಾಕಂದ್ರೆ ಕೆಲವರು ಭಗವಂತನಿಗೆ ತುಂಬಾ ಒಂದು ಮುಖ್ಯತೆಯನ್ನ ಕೊಟ್ಟಿರೋದಿಲ್ಲ ಎಷ್ಟೋ ಮನೆಯಲ್ಲಿ. ಆದ್ರೆ ಮನೆಯಲ್ಲಿ ಪೂಜಾ ಮಂದಿರ ಇರಲೇಬೇಕು. ಮತ್ತೆ ನಾವು ಹೇಗೆ ಪೂಜಾ ಮಂದಿರದಲ್ಲಿ ಆ ಭಗವಂತನನ್ನ ಹೇಗೆ ಕೂರಿಸುವುದು, ಈ ಎಲ್ಲ ವಿಚಾರಗಳನ್ನು ಕೂಡ ಬೇರೆಯ ಭಕ್ತರ ಕಡೆ ಕೇಳಿಕೊಂಡು ಯಾವ ತರ ನಾವು ಭಗವಂತನ ಅರ್ಚನ ವಿಗ್ರಹ ಮಾಡಬೇಕು, ಅದನ್ನ ಪೂಜೆ ಮಾಡಬೇಕು, ಅದಕ್ಕೆ ಬೇಕಾದ ಸಾಮಗ್ರಿಗಳೇನು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮತ್ತೆ ಮನೆಯಲ್ಲಿ ಗೌರನಿತಾಯಿ, ಅದು ಗೌರನಿತಾಯಿ ಇಟ್ಕೊಂಡ್ರೆ ಅದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ಇದು ಇಲ್ಲಿ ವೈಷ್ಣವದ್ರಲ್ಲಿ ಅಂದ್ರೆ ಇಸ್ಕಾನ್ನಲ್ಲಿ ಗೌರನಿತಾಯಿ ಅಂದ್ರೆ ಮತ್ತೆ ಇಲ್ಲಿ ಅಥವಾ ಪಂಚತತ್ವನು ಇಟ್ಕೋಬಹುದು. ಗುರು, ಪರಮಗುರು, ಗೌರನಿತಾಯಿ, ಪಂಚತತ್ವ ಅಂದ್ರೆ ಗುರು ಸಂಪ್ರದಾಯದ ಒಂದು ಫೋಟೋ ಇರ್ತದೆ, ಅದನ್ನು ಇಟ್ಕೊಳ್ಬಹುದು. ಆಮೇಲೆ ಇಲ್ಲಿ ರಾಧಾಕೃಷ್ಣ ಇದನ್ನ ಇಟ್ಕೊಂಡು ನಾವು ಪೂಜಾ ವಿಗ್ರಹ ಮಾಡೋದು ತುಂಬಾ ಅದಕ್ಕೆ ತುಂಬಾ ಮಾಡ್ಬೇಕಾಗತ್ತೆ. ಸೊ ಅದನ್ನ ಮಾಡೋದು ಮತ್ತೆ ಮೇಂಟೈನ್ ಮಾಡೋದು, ರೆಗ್ಯುಲರ್ಲಿ ಅದಕ್ಕೆಲ್ಲ ಇದನ್ನು ಕೊಡೋದು, ಅದು ತುಂಬಾ ಕಷ್ಟ ಆಗ್ಬೋದು. ಯಾಕಂತಂದ್ರೆ ಟೆಂಪಲ್ ಅಲ್ಲಿ ಹೇಗೆ ಅಂದ್ರೆ ಮಾಡ್ತಾರೆ, ಅಲ್ಲಿ ರಾಧಾಕೃಷ್ಣ, ರಾಧಾ ಗೋವಿಂದ ಅಲ್ಲಿ ಅವರು ತುಂಬಾ ಮಾಡಿ ಮೇಂಟೈನ್ ಮಾಡಿರ್ತಾರೆ. ಪ್ರತಿ ದಿವಸವೂ ಅದಕ್ಕೆ ಭೋಗ ಕೊಡೋದು, ಆರತಿ ಎತ್ತೋದು, ಮತ್ತೆ ಎಲ್ಲಾ ರೀತಿಯಾದ ಅನೇಕ ರೀತಿಯ ಸೇವೆಗಳು. ಅದನ್ನ ನಾವು ಮನೆಯಲ್ಲಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಸೊ ಅದರಿಂದ ಇಲ್ಲಿ ಗೌರನಿತಾಯಿಗೆ ಅವರು ತುಂಬಾ ಕರುಣಾಮಯಿ. ಸೊ ಅದರಿಂದ ಗೌರನಿತಾಯಿ ನಮಗೆ ಅಂದ್ರೆ ಅಷ್ಟೆಲ್ಲ ಇದನ್ನ ಮಾಡೋದಿಲ್ಲ. ಇಲ್ಲಿ ಏನಾಗತ್ತೆ ಅಂತಂದ್ರೆ ರಾಧಾಕೃಷ್ಣ ಇಟ್ಕೊಂಡ್ರೆ ತುಂಬಾ ಅಂದ್ರೆ ಮನೆ ಬಿಟ್ಟು ಹೋಗುವಂತ ಸಂದರ್ಭ ಇದ್ದಾಗ ಸ್ವಲ್ಪ ದಿವಸ ಆಗೆಲ್ಲ ಕಷ್ಟ ಆಗತ್ತೆ. ಸೊ ಅದರಿಂದ ಇದರ ವಿಚಾರಗಳನ್ನು ಕೂಡ ಪ್ರತಿಯೊಬ್ರು ತಮ್ಮ ಮೆಂಟರ್ ಗುರು ಹತ್ರ ಕೇಳ್ಕೋಬೇಕು, ಹೇಗೆ ಮಾಡೋದು ಅಂತ. ಮತ್ತೆ those living easy traveling distance to the temple would generally not keep ರಾಧಾಕೃಷ್ಣ ಡೇಟೀಸ್ ಎಟ್ ಹೋಮ್. ಯಾಕಂದ್ರೆ ರಾಧಾಕೃಷ್ಣ ಡೇಟೀಸ್ ಅನ್ನು ಕೂಡ ಪೂಜೆ ಮಾಡೋದು ತುಂಬಾ ಅದಕ್ಕೆ ಎಷ್ಟೋ ವಿಧಿವಿಧಾನಗಳಿವೆ. ಅದನ್ನು ಕೂಡ ತುಂಬಾ ಅಡ್ವಾನ್ಸ್ ಡಿವೋಟೀಸು ಮಾಡ್ಕೋತಾರೆ, ಮತ್ತೆ ಅದನ್ನ ಮೇಂಟೈನ್ ಮಾಡಬೇಕು. ಅದರಿಂದ ಗೌರನಿತಾಯಿ ಅಥವಾ ಇದನ್ನ ಇಟ್ಕೊಳ್ಳೋದು ತುಂಬಾ, ಅಥವಾ ಪಂಚತತ್ವ ಗೌರನಿತಾಯಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ದೇವಸ್ಥಾನಗಳಲ್ಲಿ ಈ ವಿಗ್ರಹಗಳನ್ನ ಇನ್ಸ್ಟಾಲೇಷನ್ ಅಂದ್ರೆ ಮಾಡಿರ್ತಾರೆ. ಮತ್ತೆ ಅದರಿಂದ ಇಲ್ಲಿ ಮನೆಗಳಲ್ಲಿ ನಾವು ಆತರ ಮಾಡ್ಲಿಕ್ಕೆ ತುಂಬಾ ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದನ್ನು ಫಾಲೋ ಮಾಡೋದು. ಅದಕ್ಕೆ ಗೌರನಿತಾಯಿ ಇಟ್ಕೊಂಡ್ರೆ ನಮ್ಗೆ ಗೌರನಿತಾಯಿ ಅಷ್ಟು ಮಹಾ ಕರುಣ್ಯ ಅವತಾರ, ಯಾರು ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳು. ಸೊ ಅದರಿಂದ ಅದನ್ನ ಇಡ್ಬೋದು. ಆಮೇಲೆ ಮನೆಯಲ್ಲಿ ವಿಗ್ರಹ ಪೂಜೆ ಮಾಡ್ತಾನೆ ಅಂತ ಅದು ಒಂದೇ ಅಲ್ಲ, ದೇವಸ್ಥಾನಕ್ಕೆ ಹೋಗುವುದು ತುಂಬಾ ಮುಖ್ಯವಾದದ್ದು. ಆಮೇಲೆ ಏನ್ ಗೊತ್ತಾ, ಇಲ್ಲಿ ಮನೆಯಲ್ಲಿ ವಿಗ್ರಹ ಪೂಜೆ ಮಾಡ್ತೇನೆ ನಂಗೆ ಸಾಕು ಈ ರೀತಿ ಇದ್ರೆ ನಮ್ಗೆ ಮುಖ್ಯವಾದದ್ದು ದೇವಸ್ಥಾನಕ್ಕೆ ಹೋಗಿ ವಿಗ್ರಹಗಳನ್ನ ನಾವು ಅಲ್ಲಿ ನೋಡ್ತಕ್ಕಂಥದ್ದು, ಅಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು. ಯಾಕೆಂತಂದ್ರೆ ಅದು ನಮಗೆ ಆ ಭಕ್ತರ ಸಂಘ ಸಿಕ್ಕುತ್ತೆ, ಎಲ್ಲ ರೀತಿಯದ್ದು ಕೂಡ ಅಲ್ಲಿ ನಡೀತಾ ಇರ್ತದೆ ನಮ್ಮ ಭಕ್ತಿ ಸೇವಾ ಒಂದು ಚಟುವಟಿಕೆಗಳು. ಮತ್ತೆ ಮನೆಯಲ್ಲಿರ್ತಕ್ಕಂಥ ವಿಗ್ರಹಕ್ಕೆ ಇದು ಪ್ರತಿ ದಿವಸವೂ ಕೂಡ ನಾವು ಮನೆಯಲ್ಲಿ ಏನು ಆಹಾರವನ್ನು ನಾವು ಮಾಡುತ್ತೇವೆ ಅದನ್ನ ಪ್ರಸಾದವನ್ನ ಅದನ್ನ ಪ್ರತಿಯೊಂದನ್ನು ಕೂಡ ಭಗವಂತನಿಗೆ ಕೊಡ್ತಕ್ಕಂಥದ್ದು. ಭಗವಂತನಿಗೆ ಕೊಟ್ಟು ಅದು ನೈವೇದ್ಯ ಮಾಡಿದ ಮೇಲೆ ಆ ಪ್ರಸಾದವನ್ನು ನಾವು ಸ್ವೀಕರಿಸಬೇಕು. ಕೆಲವೊಮ್ಮೆ ಏನಾಗುತ್ತೆ, ಮನೆಯಲ್ಲಿಯೇ ಎಲ್ಲಾ ಸಮಯದಲ್ಲೂ ಮನೆಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಬೇರೆ ಕಡೆ ಹೋಗೋ ಸಂದರ್ಭ ಬರ್ಬೋದು, ಊರು ಬಿಟ್ಟು ಹೋಗೋ ಸಂದರ್ಭ. ಆ ಸಂದರ್ಭದಲ್ಲಿ ಡಿಟೀಸ್ ಅಂದ್ರೆ ವಿಗ್ರಹಗಳನ್ನ ರೆಸ್ಟಿಗೆ ಇಡ್ಬೋದು ಅಂತ ಹೇಳಿ ಕೊಡ್ತಾರೆ. ಯಾಕಂದ್ರೆ ಆವಾಗ ಅವರಿಗೆ ಪೂಜಾ ಅರ್ಚನೆ ಮಾಡೋದು ಆಗೋದಿಲ್ಲ.
ಆಮೇಲೆ ಮನೆಯಲ್ಲಿ ಮಕ್ಕಳಿಗೂ ಕೂಡ ನಾವು ಇವು ಹೀಗೆ ದೇವತಾ ವಿಗ್ರಹ ಆರಾಧನೆಯಲ್ಲಿ ಅವರಿಗೂ ಕೂಡ ಸ್ವಲ್ಪ ಕೆಲಸ ಕೊಡಬೇಕು. ಅವರಿಗೆಲ್ಲ ಅಂದ್ರೆ ಅವರಿಗೆಲ್ಲ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹೂ ಕೊಯ್ಕೊಂಬರೋದಕ್ಕೆ ಹೇಳೋದು ಅಥವಾ ಇದೇ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಅವ್ರ ಹತ್ರ ಮಾಡಿಸಿ ಅವ್ರಿಗೂ ಕೂಡ ಅಲ್ಲಿ ವಿಗ್ರಹ ಆರಾಧನೆಯಲ್ಲಿ ಅವರು ಕೂಡ ಭಾಗಿಯಾಗಬೇಕು. ಮನೆಯಲ್ಲಿ ನಡ್ತಕ್ಕಂಥದ್ದು ಎಲ್ಲ ಅಂದ್ರೆ ಎಲ್ಲಾ ರೀತಿಯ ಒಂದು ದೇವರ ಒಂದು ಭಕ್ತಿ ಸೇವೆ ಆ ವಿಗ್ರಹ ಆರಾಧನೆ ಮಾಡುವಾಗ ಅಂದ್ರೆ ಹೇಗೆ ಆ ಒಂದು ವಿಗ್ರಹಕ್ಕೆ ನಾವು ಅಲಂಕಾರ ಮಾಡೋದು, ಮತ್ತೆ ಅದಕ್ಕೆ ಹೀಗೆ ನೈವೇದ್ಯ ಮಾಡೋದು, ಆಮೇಲೆ ಅದಕ್ಕೆಲ್ಲ ರೀತಿಯ ಒಂದು ಅದಕ್ಕೆ ಅವರಿಗೆ ಇನ್ವಾಲ್ವ್ ಮಾಡಿದರೆ ಫ್ಯಾಮಿಲಿ ಎಲ್ಲ ಟೋಟಲ್ ಇನ್ವಾಲ್ವ್ ಆಗಿರ್ಬೇಕು, ಕುಟುಂಬ. ಆವಾಗ ಒಂದು ರೀತಿಯ ವಾತಾವರಣ ಆ ಒಂದು ಭಕ್ತಿಯ ವಾತಾವರಣ ಆಗತ್ತೆ. ಮತ್ತೆ ಮನೆಯಲ್ಲಿ ತುಳಸಿ ಇಟ್ಕೊಳ್ಳೇಬೇಕು. ತುಳಸಿ ಮಾತಾ, ತುಳಸಿ ಅಂದ್ರೆ ಎಲ್ಲರೂ ಇಟ್ಕೊಂಡಿರ್ತಾರೆ ಸಾಧಾರಣವಾಗಿ. ಮತ್ತೆ ಅಲ್ಲಿ ತುಳಸಿ ಯಾವಾಗಲೂ ಹೊರಗೆ ಅಂದ್ರೆ ಸೂರ್ಯನ ಬೆಳಕು ಬೇಕು ತುಳಸಿಗೆ, ಮತ್ತೆ ನೀರು ಜಾಸ್ತಿ ಬೇಕಾಗತ್ತೆ ತುಳಸಿಗೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ತುಳಸಿಗೆ ನಾವು ನೀರು ಹಾಕತಕ್ಕದ್ದು. ಬೆಳಗ ಮುಂಚೆ ತುಳಸಿ ಒಂದು ಪೂಜೆ ಮಾಡಿದಾಗ ಅಂದ್ರೆ ನಮ್ಮ ಆ ಪೂಜೆ ನಡೆದಾಗ ಕೊನೆಯಲ್ಲಿ ತುಳಸಿ ಆರತಿ ಆಗತ್ತೆ. ಸೊ ಹಾಗಾಗಿ ಇದು ಬಹಳ ಮುಖ್ಯ. ಈ ತುಳಸಿ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ತುಳಸಿಯನ್ನ ಇಲ್ಲಿ ಗುರುವಿನ ಪಾದಕ್ಕೆ ಹಾಕಬಾರ್ದು ಅಂತ ಹೇಳ್ತಾರೆ. ತುಳಸಿ it is to be noted that tulsi leaves should not be placed at the lotus feet of Guru or even Srimati Radharani or in the offerings to the Guru. ಗುರುವಿನ ಪಾದಕ್ಕೆ ತುಳಸಿ ಇಲ್ಲ, ಮತ್ತು ರಾಧಾರಾಣಿಗೆ ತುಳಸಿ ಇಲ್ಲ, ಶ್ರೀಮತಿ ರಾಧಾರಾಣಿಗೆ. ಮತ್ತೆ ಆ ಗುರುವಿಗೆ ಆಫರಿಂಗ್ ಮಾಡಿದಾಗ ಅದಕ್ಕೂ ಕೂಡ ತುಳಸಿ ಇಲ್ಲ ಹಾಕಬಾರ್ದಂತೆ. ಹಾಗಾದ್ರೆ ತುಳಸಿಯನ್ನ ನಾವು ರಾಧಾರಾಣಿ ಕೈಯಲ್ಲಿ ಇಡಬಹುದಂತೆ. ಸೊ ಹಾಗಾಗಿ ಇಲ್ಲಿ ನಾವು ಇದು ತುಂಬಾ ತಿಳುವಳಿಕೆ ಬರ್ತಕ್ಕಂಥ ವಿಚಾರ. ಯಾಕಂದ್ರೆ ತುಳಸಿ ಹೇಳೋದು ಶ್ರೀ ಕೃಷ್ಣನಿಗೆ ತುಂಬಾ ಪ್ರೀತಿ ಉಳ್ಳ ಒಂದು ತುಳಸಿ. ಹಾಗಾಗಿ ತುಳಸಿಯನ್ನ ಹಾಕದೆ ಕೃಷ್ಣನಿಗೆ ಯಾವುದನ್ನು ಪ್ರಸಾದ ನೈವೇದ್ಯ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ತುಳಸಿ ಬಹಳ ಮುಖ್ಯ. ಸೊ ಅದರಿಂದ ತುಳಸಿಯನ್ನ ನಾವು, ತುಳಸಿಯ ಮಹಿಮೆ ಅಂದ್ರೆ ತುಳಸಿಯ ಒಂದು ನೋಡುವುದು, ಅಂದ್ರೆ ತುಳಸಿಯ ದರ್ಶನ, ತುಳಸಿಯ ಸ್ಪರ್ಶನ, ಆ ತುಳಸಿಗೆ ನೀರ್ ಹಾಕುವುದು, ತುಳಸಿಗೆ ಒಂದು ಸುತ್ತ ಅಂದ್ರೆ ನಾವು ಇದನ್ನು ಮಾಡೋದು, ತುಳಸಿಗೆ ಸುತ್ತ ಅದಕ್ಕೆ ನಮಸ್ಕಾರ, ತುಳಸಿಗೆ ಪ್ರದಕ್ಷಿಣೆ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಆಮೇಲೆ ತುಳಸಿಗೆ ಹಾಡು ಹೇಳ್ತಕ್ಕಂಥದ್ದು, ಆರತಿ ಮಾಡ್ತಕ್ಕಂಥದ್ದು, ಇದು ತುಂಬಾ ಮಾಡ್ಲೇಬೇಕಂತ ತುಂಬಾ ಶ್ರೇಷ್ಠ. ಅದಕ್ಕೆ ಹೇಳಿದ್ದಾರೆ, ನಿನ್ನೆ ನಾವು ಕೂಡ ಓದಿದ್ದೇವೆ, ವೃಂದಾವನ ಮಥುರಾ ವಾಸ ಅಥವಾ ತುಳಸಿಯಲ್ಲಿ ಇಡುವುದು ಅಂತ ಹಾಕಿದ್ದಾರೆ. ಸೊ ಆದ್ದರಿಂದ ತುಳಸಿ ವೃಂದಾವನ, ತುಳಸಿ ಅಂದ್ರೆ ತುಳಸಿ ವೃಂದಾವನ. ಸೊ ಹಾಗಾಗಿ ನಾವು ತುಳಸಿಗೆ ಪ್ರದಕ್ಷಿಣೆ ಹಾಕೋದು, ತುಳಸಿಗೆ ನೀರು ಹಾಕೋದು, ತುಳಸಿಗೆ ಆರತಿ ಮಾಡೋದು, ಹೂವು ಹಾಕೋದು, ಇದೆಲ್ಲ ತುಂಬಾ ನಮಗೆ ತುಳಸಿ ದೇವಿ ಅದ ನಮಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಅವಳು ನಮಗೆ ಆಶೀರ್ವಾದ ಮಾಡ್ತಾಳೆ. ಸೊ ಅದರಿಂದ ತುಳಸಿಯ ಬಗ್ಗೆ ನಾವು ಇಷ್ಟಾದ್ರೂ ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕು. ಅದರಿಂದ ಪ್ರತಿನಿತ್ಯ ಕೂಡ ತುಳಸಿಗೆ ನಾವು ಪ್ರದಕ್ಷಿಣೆ ಮಾಡಲೇಬೇಕು, ಮತ್ತೆ ತುಳಸಿಗೆ ಆರತಿ ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು, ಮತ್ತೆ ತುಳಸಿಗೆ ನಾವು ಯಾವಾಗಲೂ ತುಳಸಿ ಹಾಡನ್ನ ಹಾಡಬೇಕು, ತುಳಸಿ ಮಂತ್ರವನ್ನ ಕಲೀಲೇಬೇಕು. ದೀಕ್ಷೆ ಆಗ್ಬೇಕಾದ್ರೆ ತುಳಸಿ ಮಂತ್ರ ಎಲ್ಲವನ್ನು ಕೂಡ ನಾವು ಬಾಯಲ್ಲಿ ಬೆಳಗ್ಗೆ ಕಲ್ತಿರಬೇಕು. ಹರೇ ಕೃಷ್ಣ. ಮತ್ತೆ ಯಾವಾಗಲೂ ನಾವು ಡಿಟಿ ಔಟ್ಫಿಟ್ಸ್ ಅಂದ್ರೆ ದೇವತಾ ವಿಗ್ರಹಕ್ಕೆ ಹಾಕ್ತಕ್ಕಂತಹ ಎಲ್ಲ ವಸ್ತ್ರಗಳು, ಆಭರಣಗಳು, ಇದನ್ನೆಲ್ಲ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದನ್ನ ಚೆನ್ನಾಗಿ ಅಲಂಕಾರ ಮಾಡ್ಬೇಕು. ಮತ್ತೆ ವಿಗ್ರಹಕ್ಕೆ ಹೂಮಾಲೆಗಳು, ಇದನ್ನೆಲ್ಲ. ಮತ್ತೆ ಯಾರೋ ಅಲಂಕಾರಕ್ಕೆ ಭಗವಂತನ ವಸ್ತ್ರಗಳಿಗೆ ನಾವು ಯಾರು ಸ್ಟಿಚ್ ಮಾಡ್ತಾ ಇದ್ದಾರೆ, ಯಾರು ಕೂಡ ಅಲ್ಲಿ ನೀಡಲ್ಗೆಲಿ ಅಂದ್ರೆ ಸೂಜಿಗೆಲ್ಲ ಕೆಲವೊಮ್ಮೆ ಒಂದು ರೀತಿ ಅದು ಎಂಜಲ್ ಅದನ್ನ ಚೂರು ತಟ್ಟಿಸ್ಕೊಂಡು ಕೆಲವೊಮ್ಮೆ ಸೂಜಿಗೆ ದಾರ ಹಾಕೋದು ಕೆಲವರಿಗೆ ಇರುತ್ತೆ, ಹೂಮಾಲೆ ಮಾಡುವಾಗಲ್ಲ. ಹಾಗೆಲ್ಲ ಮಾಡಬಾರ್ದು ಅಂತ ನಾವು ತಿಳ್ಕೊಂಡಿರ್ಬೇಕು. ಮತ್ತೆ ಇದು ದೇವರಿಗೆ ಆ ವಿಗ್ರಹಕ್ಕೆ ಅರ್ಪಿಸಲಾಗುವ ಆ ಒಂದು ಹೂವುಗಳು, ಮತ್ತೆ ತೊಡಿಸುವ ವಸ್ತ್ರಗಳು, ಉಡುಗೆಗಳು, ಅವೆಲ್ಲ ನೆಲಕ್ಕೆ ಬೀಳಬಾರ್ದು.
ಅದನ್ನ ಒಂದು ಸ್ಪೆಷಲ್ ಅಂದ್ರೆ ಬಟ್ಟೆ, ವಿಶೇಷವಾದ ಒಂದು ಬಟ್ಟೆಯಲ್ಲಿ ಹಾಕಿಡ್ಬೇಕು ಈ ಎಲ್ಲ ವಸ್ತ್ರಗಳನ್ನ. ಮತ್ತೆ ಸುಗಂಧ ಭರಿತವಾದ ಹೂವನ್ನು ಹಾಕಬೇಕು ಭಗವಂತನಿಗೆ. ಮತ್ತೆ ಅಲ್ಲಿ ಏನು ಆ ಹೂವುಗಳು ಅಂದ್ರೆ ಫ್ರೆಶ್ ಆಗಿರ್ಬೇಕು. ಮತ್ತೆ ಅದು ಅದಕ್ಕೆಲ್ಲ ಬೇರೆ ಏನಾದ್ರೂ ಮಣ್ಣು ತಗಲೋದು ಹಾಗೆಲ್ಲ ಇರಬಾರ್ದು. ಮತ್ತೆ ಭಗವಂತನಿಗೆ ಅಂದ್ರೆ ತುಂಬಾ ಫ್ರೆಶ್ ಅಂದ್ರೆ ಅಷ್ಟೇ ಹೂ ಕೊಯ್ ಬಂದು ಹಾಕೋದು. ಮತ್ತೆ ತುಂಬಾ ಅದಕ್ಕೆ ಸುಗಂಧ ಭರಿತವಾದ ಹೂಗಳನ್ನ ಭಗವಂತನಿಗೆ ಹಾಕಬೇಕು. ಮತ್ತೆ ಆ ನಿರ್ಮಾಲ್ಯವನ್ನು ನಾವು ಹಿಂದೆಯೇ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ನಿರ್ಮಾಲ್ಯವನ್ನು ಹೇಗೆ ನಾವು ಅದನ್ನ ನಾವು ಹೇಗೆ ಒಂದು ಕಡೆ ಡಿಸ್ಪೋಸ್ ಮಾಡೋದು ಎಲ್ಲ ಕೂಡ ಹೇಳಿದ್ದೇವೆ. ಈಗ ಆರತಿ ಬಗ್ಗೆ ಹೇಳ್ತಾ ಇದ್ದಾರೆ. ಆರತಿಯನ್ನು ನಿರಾಂಜನ ಅಂತ ಕೂಡ ಕರೀತಾರೆ. ತುಂಬಾ ಅದು ಆರತಿಯನ್ನ ನೋಡುವುದು ತುಂಬಾ ಆಸ್ಪಿಷಿಯಸ್, ಅಂದ್ರೆ ತುಂಬಾ ಅದಕ್ಕೆ ಶುಭಕರ. ಮತ್ತೆ ಆ ಆರತಿ ಅಂತಕ್ಕಂಥದ್ದು ಬೆಳಗಾಗಿ ನಾವು ನೋಡಿದ್ರೆ ತುಂಬಾ ಅದು ಬೆಳಗ ಮುಂಚೆ ಮಾಡ್ತಕ್ಕಂತಹ ಮಂಗಳಾರತಿ ತುಂಬಾ ಶುಭಕರ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ವೇರಿಯಸ್ ಐಟಮ್ಸ್ ಆಫರ್ಡ್. ನಾವು ಬೆಳಗ್ಗೆ ಆರತಿ ಮಾಡುವಾಗ ಅಥವಾ ಭಗವಂತನ ಆ ಒಂದು ಇದರಲ್ಲಿ ಅಂದ್ರೆ ಅರ್ಚನೆಯಲ್ಲಿ ನಾವು ಮಾಡ್ತಕ್ಕಂಥದ್ರಲ್ಲಿ ಅದರಲ್ಲಿ ಯಾವ ರೀತಿ ಇರ್ತದೆ ಅಂದ್ರೆ ವೇರಿಯಸ್ ಎಲಿಮೆಂಟ್ಸ್ ನಾವು ಏನೇನ ಉಪಯೋಗಿಸ್ತೇವೆ ಅಂದ್ರೆ, ಅದರಲ್ಲಿ ಒಂದು ಶಬ್ದ, ಮತ್ತೊಂದು ರೂಪ, ಮತ್ತೆ ಒಂದು ಸ್ಪರ್ಶ, ಇದಿಷ್ಟು ಇರ್ತದೆ ಅಲ್ಲಿ. ಇದೆಲ್ಲವೂ ಕೂಡ ನಮಗೆ ತುಂಬಾ ಶುಭಕರ. ಮತ್ತೆ ನಮಗೆ ಅದರಿಂದ ಪರಿಶುದ್ಧಿ ಉಂಟಾಗತ್ತೆ. ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂತಂದ್ರೆ, ಟೆಂಪಲ್ ನಲ್ಲಿ ಯಾವಾಗಲೂ ಬೆಳಗಾಗಿ ರೆಗ್ಯುಲರ್ ಆಗಿ ಅದು ಅಲ್ಲಿ ಮಂಗಳಾರತಿ ನಡಿಬೇಕು. ಅದಂದ್ರೆ ಯಾವಾಗ ಅದೆಲ್ಲ 1.5 ತಾಸು ಸೂರ್ಯೋದಯವಾಗುವ 1.5 ಗಂಟೆ ಮುಂಚೆ. ಅದಕ್ಕೆ 4.25 ಗಂಟೆ ಅಂತ ಅವರು 4.25 ಬೆಳಿಗ್ಗೆ 4.25 ಅಂತ ಫಿಕ್ಸ್ ಮಾಡಿದ್ದಾರೆ. ಎಲ್ಲ ಇಸ್ಕಾನ್ ಟೆಂಪಲ್ ಕೂಡ ಒಂದೇ ಟೈಮಿಂಗು. ಮತ್ತೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆರತಿ ಎತ್ತುವಾಗ ನಮಗೆ ನಾವು ವಿಗ್ರಹವನ್ನ, ಭಗವಂತನ ಅರ್ಚಾ ವಿಗ್ರಹವನ್ನ ಆರತಿ ದರ್ಶನ ಮಾಡಿದರೆ, ನಾವು ಮಂಗಳಾರತಿ ದರ್ಶನ ಮಾಡಿದ್ರೆ ಏನು ನಮ್ಗೆ ಲಾಭ ಸಿಕ್ಕತ್ತೆ. ಸ್ಕಂದ ಪುರಾಣದಲ್ಲಿ ಹೇಳಿದೆ. ಆರತಿ ಮಾಡುವಾಗ ಬೆಳಿಗ್ಗೆ ಮಂಗಳಾರತಿ ನೋಡಿದರೆ, ಅಂದ್ರೆ ಭಗವಂತನಿಗೆ ಆರತಿ ಮಾಡುವಾಗ ಭಗವಂತನ ಮುಖದರ್ಶನ ಮಾಡಿದರೆ ಅದರಿಂದ ನಮಗೆ ಎಷ್ಟೋ ಜನ್ಮ, ಅಂದ್ರೆ ಸಾವಿರಾರು ಮಿಲಿಯಗಟ್ಟಲೆ ನಮ್ಮ ಜನ್ಮ, ಅದರಲ್ಲಿ ಎಷ್ಟು ಪಾಪಗಳಿದೆ ಅದೆಲ್ಲ ಕೂಡ ಪರಿಹಾರ ಆಗತ್ತೆ ಎಂದು. ಮತ್ತೆ ಯಾರಿಗೆ ಬ್ರಹ್ಮಹತ್ಯಾ ದೋಷ ಇದೆ ಅಥವಾ ಎಷ್ಟೋ ಬೇರೆ ಬೇರೆ ಪಾಪಗಳಿವೆ, ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತದೆ. ಅದರಿಂದ ನಾವು ನಿತ್ಯವೂ ಕೂಡ ಶುಚಿರ್ಭೂತರಾಗಿ ಬೆಳಿಗ್ಗೆ ಆರತಿಯನ್ನು ನೋಡಬೇಕು, ಮಂಗಳಾರತಿಯನ್ನ. ಮತ್ತೆ ಆ ಮಂಗಳಾರತಿಯಲ್ಲಿ ನಾವು ಎಲ್ಲ ಹಾಡುಗಳನ್ನು ಕೂಡ ಅವರು ಹೇಳಿದಾಗ ನಾವು ಹೇಳಬೇಕು. ಅದು ಆರತಿ ಬೆಳಗಾಗಿ ಅದು ಮಂಗಳಕರವಾದದ್ದು. ಅದಕ್ಕೆ ಮಂಗಳಾರತಿ. ಆಸ್ಪಿಷಿಯಸ್ ಅಂದ್ರೆ ಮಂಗಳಕರವಾದದ್ದು, ಶುಭಕರವಾದದ್ದು. ಅದರಲ್ಲಿ ಬೆಳಗ್ಗೆ ಮುಂಚೆ ಮಾಡ್ತಕ್ಕಂಥ ಆರತಿ, ಮೊದಲನೇ ಆರತಿ, ಅದು ತುಂಬಾ ಅದು ಶುಭಕರ. ಯಾಕೆಂದ್ರೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂತಹ ಆರತಿ. ಅದು ಶ್ರೀ ವಿಶ್ವನಾಥ ಠಾಕೂರರು ಹೇಳಿದ್ದು ಸಂಸಾರ ದಾವಾನಲ ಶ್ಲೋಕ, ಅದು ಪ್ರಾರ್ಥನೆ ಅವರು ಬರೆದಿರ್ತಕ್ಕಂಥದ್ದು. ಅವರು ಅಂದ್ರೆ ಗುರುಗಳ ಬಗ್ಗೆ ಹೇಳ್ತಕ್ಕಂಥದ್ದು. ಆದ್ರಿಂದ ಸಂಸಾರ ದಾವಾನಲ ಆ ಒಂದು ಪ್ರಾರ್ಥನೆಯನ್ನ, ಗುರುವಂದನ, ಅದನ್ನ ಯಾರು ತುಂಬಾ ಜಾಗರೂಕತೆಯಿಂದ ತುಂಬಾ ಅತ್ಯಂತ ಅಂದ್ರೆ ಗಮನವಿಟ್ಟು ಮತ್ತು ದೊಡ್ಡದಾಗಿ ಹಾಡ್ತಾರೆ ಅದು ಗುರುವಿಗೆ, ಅವರು ಬ್ರಾಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು. ಅಂದ್ರೆ ಬೆಳಗ್ಗೆ ಮಂಗಳಾರತಿ ಟೈಮಲ್ಲಿ
ಅವರಿಗೆ ಅಂದ್ರೆ ಆ ವೃಂದಾವನ, ಗೋಲೋಕ ವೃಂದಾವನದಲ್ಲಿ ಭಗವಂತನ ನೇರ ಸರ್ವಿಸ್ ಸಿಗ್ತದೆಯಂತೆ, ಸೇವೆ. ಅಂದ್ರೆ ಯಾವಾಗ ದೇಹ ಬಿಟ್ಟು ಹೋಗುವಾಗ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು. ಆದ್ರಿಂದ ಈ ಒಂದು ನಮಗೆ ತುಂಬಾ ಶುಭಕರವಾದ, ಇದಕ್ಕಿಂತ ಶುಭಕರವಾದದ್ದು ಬೇರೆ ಯಾವುದಿಲ್ಲ. ಸೊ ಆದ್ರಿಂದ ನಾವು ಬೆಳಿಗ್ಗೆ ಮಂಗಳಾರತಿಯನ್ನ ತಪ್ಪಿಸಲೇಬಾರದು. ಅದು ಭಗವಂತನ ದರ್ಶನ. ಮಂಗಳಾರತಿಯ ಸಮಯದಲ್ಲಿ ದರ್ಶನ ತುಂಬಾ ಶುಭಕರವಾದದ್ದು. ಮತ್ತೆ ಮನೆಯಲ್ಲಿ ಮಂಗಳಾರತಿಯನ್ನ ನಾವು ಮನೆಯಲ್ಲಿ ಆರತಿಯನ್ನ ದಿನಕ್ಕೆ ಒಮ್ಮೆ ಆದ್ರೂ ಮಾಡಬೇಕು. ಮತ್ತೆ ಅದರಲ್ಲಿ ಕೀರ್ತನೆ ಇರಬೇಕು ಮನೆಯಲ್ಲಿ. ಅಂದ್ರೆ ಫುಲ್ ಆರತಿ ಮಾಡ್ಲಿಕ್ಕಾಗದೆ ಹೋದ ಪಕ್ಷದಲ್ಲಿ ಮನೆಯಲ್ಲಿ ಅಂದ್ರೆ ಸಣ್ಣದಾಗಿ ಆದ್ರೂ ಆರತಿ ಮಾಡ್ಬೇಕಂತೆ. ಅಂದ್ರೆ ಏನು ಸಣ್ಣದಾಗಿ ಆರತಿ ಅಂದ್ರೆ ಅದರಲ್ಲಿ ಊದ್ಬತ್ತಿ, ಹೂವು ಮತ್ತೆ ಅದೊಂದು ಚಾಮರ, ಇದಿಷ್ಟಾರು ಇರ್ಲೇಬೇಕು ಅಂತ ಹೇಳ್ತಾರೆ. ಅಂದ್ರೆ ಮನೆಯಲ್ಲಿ ಫುಲ್ ಆರತಿ ಮಾಡಬೇಕು. ಒಮ್ಮೆ ಏನೋ ಒಂದು ಸಂದರ್ಭದಲ್ಲಿ ಆಗ್ಲಿಲ್ಲ ಅಂದ್ರೆ ಚಿಕ್ಕ ಆರತಿ ಏನಾದ್ರು ಮಾಡ್ಬೇಕು. ಆರತಿ ಮಾಡದೆ ಯಾವತ್ತು ಮನೆಯಲ್ಲಿ ಇರಬಾರ್ದು. ಆ ವಿಗ್ರಹಕ್ಕೆ ಆರತಿ ಮಾಡಬೇಕು. ಮತ್ತೆ ಇದು ಆರತಿ ಅಂದ್ರೆ ಈ ಒಂದು ಏನು ನಮಗೆ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಇಲ್ಲಿ ಎರಡಗಡೆ ಇಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪೂಜಾ ಒಂದು ಅದಕ್ಕೆ ಏನ್ ಹೇಳ್ತಾರೆ, ಪೂಜಾ ಮಂಟಪ, ಆ ಮಂಟಪದ ಎಡಗಡೆನಲ್ಲಿ ಇಟ್ಕೋಬೇಕು. ಏನಂತ, ಅಗರಬತ್ತಿ ಮತ್ತೆ ತುಪ್ಪದ ದೀಪ, ಒಂದು ಜೋಡಿ ತುಪ್ಪದ ದೀಪ, ಒಂದು ಬತ್ತಿ ಇರಬಹುದು, ಅಥವಾ 5 ಬತ್ತಿಯ ದೀಪ, ಮತ್ತೆ ಶಂಖ, ಆಮೇಲೆ ನೀರಿನ ಒಂದು ಸಣ್ಣ ಇದರಲ್ಲಿ ನೀರಿಟ್ಕೋಬೇಕು. ಮತ್ತೆ ಅಲ್ಲಿ ಒಂದು ಕರವಸ್ತ್ರ, ಅದು ಭಗವಂತನ ಸೇವೆಗೆ. ಮತ್ತೆ ಒಂದು ಪ್ಲೇಟಿನಲ್ಲಿ ಮತ್ತೆ ಹೂಗಳು, ಸುಗಂಧ ಭರಿತ ಹೂಗಳು. ಆಮೇಲೆ ಅಂದ್ರೆ ದೇವರಿಗೆ ಒಂದು ಇದು ಚಾಮರ, ಆಮೇಲೆ ನವಿಲಿನ ಒಂದು ಫ್ಯಾನ್, ಮತ್ತೆ ಗಂಟೆ, ಪಂಚಪಾತ್ರ ಅಂದ್ರೆ ಆಚಮನ ಮಾಡ್ಲಿಕ್ಕಾಗಿ ಪಂಚಪಾತ್ರ, ಮತ್ತೆ ಶಂಖ ಅಂದ್ರೆ ಊದುವ ಶಂಖ. ಇಲ್ಲಿ ಒಂದು ಶಂಖ, ನೀರು ಹಾಕ್ಲಿಕ್ಕೆ ಒಂದು ಶಂಖ, ಇಲ್ಲಿ ಊದುವ ಶಂಖ ಬೇರೆ. ಮತ್ತೆ ಒಂದು ಮ್ಯಾಟ್ ಇರಬೇಕು, ಒಂದು ಸಣ್ಣದು. ಯಾಕೆಂದ್ರೆ ಅಲ್ಲಿ ನಾವು ದೇವರಿಗೆ ಆರತಿ ಮಾಡುವಾಗ ಬರೀ ನೆಲದ ಮೇಲೆ ನಿಲ್ಲುವುದಿಲ್ಲ. ಒಂದು ಒಂದು ಸಣ್ಣ ಅದು ಒಂದು ಮ್ಯಾಟ್ ಇಟ್ಕೊಂಡು ಅದರ ಮೇಲೆ ನಿಂತು ಆರತಿ ಮಾಡುವುದು. ಮತ್ತೆ ಭಗವಂತನಿಗೆ ಅದನ್ನ ಮಂಗಳಾರತಿ ಮಾಡ್ಬೇಕಾದ್ರೆ ಅದು ಬೇಕು, ಅದರ ಮೇಲೆ ನಿಂತ್ಕೊಳ್ಬೇಕು. ಈಗ ಆಚಮನ ವಿಧಿ, ಇಲ್ಲಿ ಆಚಮನ ಯಾಕೆ ಮಾಡ್ಕೊಳ್ತಾರೆ ಅಂದ್ರೆ ಅದು ನಾವು ಒಂದು ವಿಗ್ರಹ ಆರಾಧನೆ, ಅದನ್ನ ಪೂಜೆ ಮಾಡುವ ಮುಂಚೆ ಆಚಮನ ಮಾಡ್ಕೊಳ್ಬೇಕು. ಯಾಕೆ ಆಚಮನ ಮಾಡ್ಬೇಕು, ನಮ್ಮನ್ನು ನಾವು ಶುದ್ಧೀಕರಿಸ್ಕೊಳ್ಳಿಕ್ಕಾಗಿ ಆಚಮನ ಮಾಡುವುದು. ಮತ್ತೆ ಆಚಮನ ಮಾಡ್ಲಿಕ್ಕೆ ಸಣ್ಣ ಪಾತ್ರೆ, ಪಂಚಪಾತ್ರ, ಅದರಲ್ಲಿ ನೀರಿಟ್ಕೋಬೇಕು. ಮತ್ತೆ ಒಂದು ಚಮಚ ಇರುತ್ತದೆ ಅದರಲ್ಲಿ, ಅಂದ್ರೆ ಸ್ಪೆಷಲ್ ಚಮಚ ಇರುತ್ತೆ ನೀರು ಹಿಡಿಲಿಕ್ಕೆ. ಎಲ್ಲರೂ ನೋಡಿರ್ಬೋದು ಆಚಮನದ ಪಾತ್ರದ ಚಮಚ. ಆದ್ರೆ ಅದಕ್ಕೆ ಕುಸಿ ಅಂತ ಹೇಳ್ತಾರಂತೆ, ಇದರಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲರಿಗೂ ನೋಡಿರ್ತೇವೆ ನಾವು, ಅಂದ್ರೆ ಆ ಪಾತ್ರೆ ಒಳಗೆ ನಾವು ಆ ಪಂಚಪಾತ್ರೆಯಿಂದ ನೀರು ತಕೊಂಡು ಅದನ್ನ ನಾವು ಬಲಗೈಗೆ ಬಲಗೈದ ಇದಕ್ಕೇನ್ ಹೇಳ್ತಾರೆ, ಮುಂಗೈನ ಹಸ್ತಕ್ಕೆ ಹಾಕ್ಬೇಕು. ಅಂದ್ರೆ ಅಂಗೈ ಅಲ್ವಾ, ಕರೆಕ್ಟ್. ಇದು ಮೇಲ್ಗೈ, ಇದು ಅಂಗೈ ಅಲ್ವಾ, ಅಂಗೈ. ಸೊ ಅದಕ್ಕೆ ಹೀಗೆ ಅಲ್ಲಿಂದ ಎಡಗೈಯಿಂದ ಸೌಟಲ್ಲಿ ಹೀಗೆ ಹಾಕೊಳ್ಬೇಕು. ಆಮೇಲೆ ಅಲ್ಲಿ ಏನ್ ಹೇಳ್ಬೇಕು, ಓಂ ಕೇಶವಾಯ ನಮಃ. ಆಚಮನಗಳು ಕೂಡ ನಿಮಗೆ ಕೇಳ್ತಾರೆ, ನೀವು ತಿಳ್ಕೊಂಡಿರ್ಬೇಕು. ಓಂ ಕೇಶವಾಯ ನಮಃ ಅಂತ ಹೇಳಿ ಒಂದು ಹಾಕೋದು. ಆಮೇಲೆ ಮತ್ತೆ ಅದನ್ನ ಬಾಯಲ್ಲಿ ಹೀಗೆ ತಕೊಳ್ಳೋದು. ಆಮೇಲೆ ಅದಾದ ಮೇಲೆ ಮತ್ತೊಂದು ನೀರನ್ನು ಸೌಂಟಿನಲ್ಲಿ ಹಾಕಿ ಆಮೇಲೆ ಅದನ್ನ ಸೈಡಿಗೆ ಬಿಡಬೇಕು ಆ ನೀರನ್ನ. ಆಮೇಲೆ ಇದನ್ನ ಮತ್ತೆ 2 ಸಾರಿ ಮಾಡಬೇಕು ಅಂತ ಹೇಳಿದ್ದಾರೆ.
ಅದು ಯಾವ ಮಂತ್ರ? ಓಂ ನಾರಾಯಣಾಯ ನಮಃ. ಮೊದಲು ಏನಾಯ್ತು? ಓಂ ಕೇಶವಾಯ ನಮಃ ಆಯ್ತು. ಅದಾದ ಮೇಲೆ ಕೇಶವಾಯ ನಮಃ ಆದ್ಮೇಲೆ ಅದು ನೀರು ತೆಗೆದುಕೊಂಡಾಯ್ತು. ಆಮೇಲೆ ಎರಡು ಬಿಟ್ಟಾಯ್ತು. ಈಗ ಮತ್ತೆ ಎರಡನೇ ಸರಿ ಹೇಳುವಾಗ ಮಂತ್ರ ಓಂ ನಾರಾಯಣಾಯ ನಮಃ. ಎರಡನೇ ಸಾರಿ ಮಂತ್ರ ಮತ್ತೆ ರಿಪೀಟ್ ಮಾಡಿದಾಗ ಓಂ ಮಾಧವಾಯ ನಮಃ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಆಯ್ತು. ಆಮೇಲೆ ಕೊನೆಯದಾಗಿ ಏನ್ ಹೇಳ್ತಾರೆ? ಒಂದು ಸ್ವಲ್ಪ ಮತ್ತೊಂದು ಚಮಚದ ನೀರನ್ನ ಮತ್ತೆ ಇಲ್ಲಿ ಹಸ್ತಕ್ಕೆ ಅಂಗೈ ಮೇಲೆ ಹಾಕೊಳ್ಬೇಕು. ಆಮೇಲೆ ಮತ್ತೆ ಅದನ್ನ ನೀರನ್ನ ಬಿಡಬೇಕು. ಇದನ್ನ ನಾವು ಎಷ್ಟೋ ಸರಿ ನೋಡಿರ್ತೇವೆ. ತುಂಬಾ ಸುಲಭ, ಹಾಕೊಳ್ಳೋದು ಮತ್ತೆ ಅಲ್ಲಿ ಬಿಡೋದು ಎರಡನೇ ಸರಿ. ಅದಾದ ಮೇಲೆ ಏನ್ ಹೇಳ್ಬೇಕು? ಓಂ ಗೋವಿಂದಾಯ ನಮಃ. ಆಮೇಲೆ ನಾವು ಇದಾದ ಮೇಲೆ ದೇವರಿಗೆ ನಮಸ್ಕಾರ ಮಾಡ್ಕೊಳ್ಬೇಕು, ವಿಗ್ರಹಕ್ಕೆ. ಆಮೇಲೆ ಗುರುವಿಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಆಮೇಲೆ ನಾನು ನನಗೆ ಅಂದ್ರೆ ದೇವರ ಅರ್ಚಾ ವಿಗ್ರಹ ಸೇವೆ ಮಾಡ್ಲಿಕ್ಕೆ ನಂಗೆ ಪರ್ಮಿಷನ್ ಕೊಡಿ, ನನಗೆ ಅನುಮತಿ ಕೊಡಿ ಅಂತ. ಗುರುವಿನ ಅನುಮತಿ ಇಲ್ಲದೆ ದೇವರಿಗೆ ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಹಾಗಾದ್ರೆ ಮಂತ್ರ ಏನು ಅಂದ್ರೆ, ಈ ಆಚಮನ ಮಂತ್ರ ಅಂದ್ರೆ ಓಂ ಕೇಶವಾಯ ನಮಃ, ಆಮೇಲೆ ಎರಡನೇ ಮಂತ್ರ ಓಂ ನಾರಾಯಣಾಯ ನಮಃ, ಮೂರನೇ ಮಂತ್ರ ಓಂ ಮಾಧವಾಯ ನಮಃ, ಆಮೇಲೆ ಕೊನೆಯದಾಗಿ ಓಂ ಗೋವಿಂದಾಯ ನಮಃ. ಅದಾದ ಮೇಲೆ ಗುರುವಿಗೆ ನಮಸ್ಕಾರ ಮಾಡಿ ಗುರುವಿನ ಹತ್ರ ನಾನು ಪರ್ಮಿಷನ್ ತಗೋಬೇಕು. ನಾನು ಇಲ್ಲಿ ದೇವರ ಪೂಜೆ ಮಾಡ್ತೇನೆ, ನಮಗೆ ಅನುಮತಿ ಕೊಡಿ ದಯವಿಟ್ಟು. ಯಾಕೆಂದ್ರೆ ಗುರುವಿಲ್ಲದೆ ನಾವು ಏನು ಮಾಡ್ಕೊಳಕ್ ಆಗಲ್ಲ, ಗುರುವಿನ ಅನುಮತಿ ತಗೊಳ್ಕೋಬೇಕು. ಅದಕ್ಕೆ ಪೂಜೆ ಅರ್ಚೆ ಎಲ್ಲದೂ ಕೂಡ ಗುರುವಿನ ಹೆಸರಿನಲ್ಲಿ ಆಗತ್ತೆ. ಇದು ಮಂಗಳಾರತಿ ಎಲ್ಲವೂ ಕೂಡ ಗುರುವಿನ ಹೆಸರಿನಲ್ಲಿ ಮಾಡಲಾಗತ್ತೆ. ಆಮೇಲೆ ಆರತಿ ಮಾಡುವಾಗ ಇಲ್ಲಿ ಒಂದು ಸೀಕ್ವೆನ್ಸ್ ಅದು ಏನ್ ತಿಳ್ಕೊಬೇಕು ಅಂದ್ರೆ, ಮೊದಲು ಇದು ಶಂಖವನ್ನ ಊದುತ್ತಾರೆ 3 ಸಾರಿ. ಅಂದ್ರೆ ಇಲ್ಲಿ ಆರತಿ ಪ್ರಾರಂಭವಾಗುತ್ತದೆ ಅಂದು ಹೇಳಲಿಕ್ಕೆ. ಆಮೇಲೆ ಆ ಶಂಖವನ್ನ ಸ್ವಲ್ಪ ನೀರಿನಲ್ಲಿ ಅದ್ದಿ ಆ ಪಂಚಪಾತ್ರ ನೀರಿಂದ ಸ್ವಲ್ಪ ಹಾಕೊಂಡು ಇಡ್ತಾರೆ. ಆಮೇಲೆ ಪ್ರತಿಯೊಂದನ್ನು ನಾವು ಆಫರ್ ಮಾಡ್ಬೇಕು ದೇವರಿಗೆ. ಆಮೇಲೆ ಪ್ರತಿ ವಸ್ತು ಆಫರ್ ಮಾಡ್ಬೇಕಾದ್ರೆ ನಾವು ಏನನ್ನ ಹಾಕ್ಬೇಕಾದ್ರೂ ಕೂಡ ಬಲಗೈಗೆ ಸ್ವಲ್ಪ ನೀರನ್ನು ಹಾಕಿ ಅಂದ್ರೆ ಪ್ಯೂರಿಫೈ ಮಾಡ್ಕೋಬೇಕು, ಅಂದ್ರೆ ಶುದ್ಧಿ ಮಾಡ್ಕೊಳ್ಬೇಕು. ಪಂಚಪಾತ್ರದಲ್ಲಿ ಇಟ್ಕೊಂಡಿರ್ತೇವಲ್ಲ ಆ ನೀರಿಂದ ಸ್ವಲ್ಪ ಕೈಗೆ ಶುದ್ಧಿ ಮಾಡ್ಕೊಳ್ಬೇಕು. ಮತ್ತೆ ಎಲ್ಲದೂ ಕೂಡ ಅಂದ್ರೆ ಆ ಪ್ರತಿ ಒಂದನ್ನು ನಾವು ದೇವರಿಗೆ ಕೊಡ್ಬೇಕಾದ್ರೆ ಅದನ್ನ ಶುದ್ಧಿ ಮಾಡ್ಕೊಳ್ಬೇಕು. ಸ್ವಲ್ಪ ಪಂಚಪಾತ್ರದ ನೀರನ್ನ ಚಮಚದಲ್ಲಿ ತಗೊಂಡು ಅದು ಶುದ್ಧಿ ಮಾಡ್ಬೇಕು. ಸ್ವಲ್ಪ ನೀರನ್ನು ಹಿಂಗೆ ಚೋಕ್ಬೇಕು, ಅಲ್ಲಿ ಹಿಂಗೆ ಚುಮುಕಿಸ್ಬೇಕು. ಯಾವ ವಸ್ತುವನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡುತ್ತೇವೆ ಆ ವಸ್ತುವನ್ನ ನಾವು ಶುದ್ಧ ಮಾಡ್ಕೊಳ್ಳೋದು ಅಂತ. ಆಮೇಲೆ ಅದನ್ನ ಭಗವಂತನಿಗೆ ಅರ್ಪಿಸುವುದು, ಬಲಗೈಯಿಂದ ಅರ್ಪಿಸ್ಬೇಕು. ಮತ್ತೆ ಎಡಗೈಯಲ್ಲಿ ಅಂದ್ರೆ ಇದು ಗಂಟೆ, ಎಡಗೈಯಲ್ಲಿ ಹೀಗೆ ಗಂಟೆಯನ್ನ ಬಾರಿಸ್ಬೇಕು. ಯಾವಾಗ ಯಾವುದೇ ಐಟಮ್ ಕೊಡ್ಬೇಕಾದ್ರೂ ಗಂಟೆ ಎಡಗೈಯಲ್ಲಿ ಬಾರಿಸಿ ಬಲಗೈಯಿಂದ ಕೊಡಬೇಕು. ಅದಕ್ಕಿಂತ ಮುಂಚೆ ಆ ಪಂಚಪಾತ್ರೆ ನೀರಿನ ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಆಮೇಲೆ ಇದು ಇನ್ಸೆನ್ಸ್ ಅಂದ್ರೆ ಇದು ಊದುಬತ್ತಿ. ಆ ಊದುಬತ್ತಿಯನ್ನು ಹೇಗೆ ಕೊಡ್ಬೇಕು ಅಂತಂದ್ರೆ, ಪ್ರತಿಯೊಂದು ಡೀಟಿ ಪ್ರತಿ ವಿಗ್ರಹಕ್ಕೂ ಅದರಲ್ಲಿ 7 ಸಾರಿ ಇದೆ. ಆಮೇಲೆ ಸರ್ಕಲ್ ಆಗಿ 7 ಸಾರಿ ಪ್ರತಿ ವಿಗ್ರಹಕ್ಕೂ ಇಡೀ ಸರ್ಕಲ್ ಇಂದ 7 ಸಾರಿ ಮಾಡಬೇಕು. ಅಂದ್ರೆ ಇದು ಊದುಬತ್ತಿ ಅಂದ್ರೆ ಪ್ರತಿಯೊಂದು ಇದಕ್ಕೂ ವಿಗ್ರಹಕ್ಕೂ ಹೀಗೆ ಸರ್ಕಲ್ ಮಾಡಿ 7 ಸಾರಿ ಮಾಡಬೇಕು. ಆಮೇಲೆ ಇದು ತುಪ್ಪದ ದೀಪ, ಘೀ ಲ್ಯಾಂಪು. ನಾವು ಹೇಗೆ ಮಾಡ್ಬೇಕು ಅಂದ್ರೆ ಅದರಲ್ಲಿ ಕೂಡ ಒಂದು ವಿಧಿವಿಧಾನಗಳು ಉಂಟು. ಆಮೇಲೆ ಅದನ್ನು ಕೂಡ ಸರ್ಕಲ್ ಅಲ್ಲೇ ಮಾಡ್ಬೇಕಾಗತ್ತೆ. ಮೊದಲು ಪಾದಕ್ಕೆ ಮಾಡಬೇಕು, ಪಾದಕ್ಕೆ ಹೀಗೆ ಸರ್ಕಲ್ ಇಂದ ಅದು ಪಾದಕ್ಕೆ 4 ಬಾರಿ, ಆಮೇಲೆ ಸೊಂಟದಕ್ಕೆ ಹತ್ತಿರಕ್ಕೆ ಅದು 2 ಬಾರಿ, ಆಮೇಲೆ ಭಗವಂತನ ಮುಖಾರವಿಂದಕ್ಕೆ 3 ಬಾರಿ, ಪಾದಾರವಿಂದಕ್ಕೆ 4 ಬಾರಿ, ಆಮೇಲೆ ಸೊಂಟದ ಕಡೆಗೆ ಅಲ್ಲಿ 2 ಬಾರಿ,
ಆಮೇಲೆ ಮುಖಾರವಿಂದಕ್ಕೆ 3 ಬಾರಿ, ಆಮೇಲೆ ಇಡೀ ಶರೀರ ಭಗವಂತನ ದೇಹಕ್ಕೆ ಅದು 7 ಬಾರಿ ಮಾಡಬೇಕು. 7 ಬಾರಿ ಸರ್ಕಲ್ ಹಾಕಿದಂಗೆ ಆ ದೀಪವನ್ನ ತೋರಿಸ್ಬೇಕು ಭಗವಂತನಿಗೆ. ಸೊ ಭಗವಂತನಿಗೆ ಈ ರೀತಿಯಾಗಿ ಒಂದಾದ್ರ ಮೇಲೆ ಒಂದು ಸೇವೆ. ಆಮೇಲೆ ನೀರನ್ನು ಆಮೇಲೆ ಸ್ವಲ್ಪ ಅಂದ್ರೆ ಸಣ್ಣ ಒಂದು ಶಂಖಕ್ಕೆ ಅದರ ಮೇಲೆ ನೀರನ್ನು ಹಾಕಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಆಮೇಲೆ ಆ ಶಂಖವನ್ನು ಮತ್ತೆ ಸರ್ಕಲ್ ಅಲ್ಲಿ 3 ಸಾರಿ ತೋರಿಸ್ಬೇಕು ಭಗವಂತನ ತಲೆಗೆ ಮತ್ತು ಇಡೀ ಶರೀರಕ್ಕೆ 7 ಬಾರಿ ಅಂತ ಹೇಳಿದ್ದಾರೆ. ನಾನು ಇದನ್ನು ನೋಡ್ಲಿಲ್ಲ, ಮಾಡ್ತಾರಂತ ಪ್ರಭು ಇಲ್ಲಿ. ಹರೇ ಕೃಷ್ಣ. ಅರುಣಿ ಮಾತಾಜಿ ಇದ್ದಾರಾ? ಹರೇ ಕೃಷ್ಣ. ಮಾಡ್ತಾರೆ ಮಾತಾಜಿ, ಡೈಲಿ ಮಂಗಳಾರತಿ ಆಗುವಾಗ ಮಾಡ್ತಾರೆ ಮಾತಾಜಿ. ಸಣ್ಣ ಶಂಖದಿಂದ ಮಾಡ್ತಾರೆ, ಸಣ್ಣ ಶಂಖದಿಂದ ನೀರು ತುಂಬಿ ತೋರಿಸ್ತಾರೆ ಭಗವಂತನಿಗೆ. ಅಂದ್ರೆ ನಮ್ಗೆ ಇಲ್ಲಿ ಇದರಲ್ಲಿ ಏನಂದ್ರೆ ಗೊತ್ತಾಗೋದಿಲ್ಲ ನಮ್ಗೆ, ಗೊತ್ತಾಗಿದೆ, ಅಲ್ಲಿ ಮಾಡ್ತಾರೆ ಮಾತಾಜಿ. ಅದು ಪ್ರತಿ ಸಲ ಪೂಜೆ ಮಾಡುವಾಗ ಮಾಡ್ತಾರೆ. ಇದೇ ಅಲ್ಲಿ ಹೇಳ್ತಾ ಇದ್ದಾರೆ. ಸಣ್ಣ ಶಂಖದಿಂದ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದು ಮತ್ತೆ ಸರ್ಕಲ್ ಹಾಕಬೇಕು, 3 ಬಾರಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಒಂದು ಶಿರಕ್ಕೆ 3 ಬಾರಿ, ಆಮೇಲೆ ಆ ಭಗವಂತನ ಶರೀರದ 7 ಬಾರಿ ಸುತ್ತಬೇಕು ಅಂತ ಹಿಂಗೆ ಸರ್ಕಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಕರ್ಚೀಫ್ ಮಾಡ್ತಾರೆ, ಅಂದ್ರೆ ಇದು ವಸ್ತ್ರ, ಅದು 7 ಬಾರಿ ಇಡೀ ದೇಹಕ್ಕೆ ಭಗವಂತನ ವಿಗ್ರಹಕ್ಕೆ ಮಾಡಬೇಕು. ಆಮೇಲೆ ಹೂವು ಅರ್ಪಣೆನು ಕೂಡ ಅದು ಕೂಡ 7 ಬಾರಿ ಭಗವಂತನ ಒಂದು ಇದಕ್ಕೆ ವಿಗ್ರಹಕ್ಕೆ, ಪೂರ ವಿಗ್ರಹಕ್ಕೆ 7 ಬಾರಿ ಮಾಡಬೇಕು, ಹೂವಿನ ಸರ್ಕಲ್ ಮಾಡಿ ಮಾಡಬೇಕು. ಆಮೇಲೆ ಭಗವಂತನಿಗೆ ಚಾಮರ ಸೇವೆ, ಅದನ್ನ ಬಹಳ ಜಾಗೃತಿಯಿಂದ ಅದನ್ನ ಹೀಗೆ ಸ್ವಿಂಗ್ ಮಾಡಬೇಕು. ಚಾಮರ ಸೇವೆ ಅದು ಹೀಗೆ ಸ್ವಿಂಗ್ ಮಾಡ್ತಾರೆ. ಅದಾದ ಮೇಲೆ ಅದು ಪಿಕಾಕ್ ಫ್ಯಾನು, ಅಂದ್ರೆ ಅದಕ್ಕೆ ನವಿಲಿನ ಫ್ಯಾನ್ ಅಲ್ವಾ, ಪಿಕಾಕ್ ಅಂದ್ರೆ ನವಿಲು. ಪಿಕಾಕ್ ಫ್ಯಾನ್ ಇಂದ ಮಾಡಬೇಕು. ಅಂದ್ರೆ ಚಳಿಗಾಲದಲ್ಲಿ ಮಾಡೋದಿಲ್ಲಂತೆ, ಅಂದ್ರೆ ತುಂಬಾ ಚಳಿ ಇರುವ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಮಾಡೋದಿಲ್ಲ. ಆದ್ರೆ ಇಲ್ಲಿ ಎಲ್ಲಾ ದಿವಸನೂ ಮಾಡ್ತಾರೆ ಅಲ್ವಾ ಮಂಗಳೂರಿನಲ್ಲಿ ಮಾತಾಜಿ? ಹೌದು ಮಾತಾಜಿ, ಡೈಲಿ ಯಾಕಂದ್ರೆ ಡೈಲಿ ನಾನು ನೋಡ್ತಾ ಇರ್ತೇನೆ ಅಲ್ಲಿ ಚಳಿಗಾಲ. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸೆಪ್ಟ್ ಇನ್ ದ ವಿಂಟರ್, ಅಂದ್ರೆ ಇದು ಬೇರೆ ದೇಶದ ಹಿಮ ಪ್ರದೇಶಕ್ಕೆ ಇರಬಹುದು. ಆಮೇಲೆ the pujari performing arati while offering various items as mahaprasadam to the spiritual master and assembled Vaishnavas should not offer them below their waist level or to their feet. The various items offered should be waved 3 times around the face. ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಆಮೇಲೆ ಇದು ಮತ್ತೆ ಇದನ್ನ ಹೇಳ್ತಾರೆ, ಒಂದು ಶಂಖವನ್ನ 3 ಬಾರಿ, ಅಂದ್ರೆ ಇದು ಆರತಿ, ಮಂಗಳಾರತಿ ಮುಗಿಯುವ ಟೈಮಲ್ಲಿ ಅಲ್ಲಿ 3 ಬಾರಿ ಮತ್ತೆ ಶಂಖ ಹೇಳ್ತಾರೆ. ನೀವು ಪ್ರತಿನಿತ್ಯ ಕೇಳಿರ್ಬೋದು. ಎಲ್ಲ ಮಂಗಳಾರತಿನಲ್ಲಿ ಮುಗಿತಾ ಬಂದಾಗ ಅದು ಬಂತು ಕಾಂಚಲ್, ಅಂದ್ರೆ ಶಂಖ ಊದ್ತಾ ಇದ್ದಾರೆ 3 ಬಾರಿ, ಅಂದ್ರೆ ಅದು ಮಂಗಳಾರತಿ ಅದು ಮುಗಿತಾ ಇದೆ. ಆಮೇಲೆ ಇದರಿಂದ ಸ್ವಲ್ಪ ನೀರಿನಲ್ಲಿ ಅದನ್ನ ಚುಮುಕಿಸಿ, ಪಂಚಪಾತ್ರ ನೀರು ಚುಮುಕಿಸಿ ಮತ್ತೆ ಸೈಡಿಗೆ ಇಡ್ತಾರೆ. ಆಮೇಲೆ ಪ್ರೇಮ ಧ್ವನಿ ಪ್ರಾರ್ಥನೆಗಳನ್ನ ಹೇಳಬೇಕು. ಮೊನ್ನೆ ಕೂಡ ನಾವು ಪ್ರೇಮ ಧ್ವನಿ ಪ್ರಾರ್ಥನೆಗಳನ್ನ ಸೀನಿಯರ್ ಡಿವೋಟಿ ಮಾಡ್ತಾರೆ ಅಂತ ನಾವು ಡಿಸ್ಕಸ್ ಮಾಡಿದ್ದೇವೆ. ಆಮೇಲೆ ಕೆಳಗೆ ಅದರದ್ದು ಭಗವಂತನ ಮಂಟಪ ಕೆಳಗೆ ಸ್ವಲ್ಪ ನೀರೆಲ್ಲಾದ್ರೂ ಬಿದ್ದಿರುತ್ತೆ, ಏನಾದ್ರೂ ಬಿದ್ದಿರುತ್ತೆ, ಅದನ್ನೆಲ್ಲ ಬೇರೆ ಬೇರೆ ಒಂದು ವಸ್ತ್ರದಿಂದ ಅದನ್ನ ಚೊಕ್ಕ ಮಾಡಬೇಕು ಮಂದಿರದಲ್ಲಿ ಮತ್ತೆ ಅದ್ರ ಕೆಳಗೆ. ಆಮೇಲೆ ಇನ್ನೂ ಅನೇಕ ರೀತಿಯ ರೂಲ್ಸ್ ಮತ್ತೆ ರೆಗ್ಯುಲೇಷನ್ ಇದೆ ವಿಗ್ರಹ ಆರಾಧನೆಗೆ. ಅದನ್ನು ಇನ್ನೂ ಕೂಡ ತುಂಬಾ ಓದ್ಬೇಕು, ಅದು ಕೇಳಿ ತಿಳ್ಕೊಳ್ಬೇಕು. ಯಾರು ಪೂಜಾರಿಗಳಿರ್ತಾರೆ ಮತ್ತೆ ದೇವಸ್ಥಾನದಲ್ಲಿ ದಿನನಿತ್ಯ ಸೇವೆ ಮಾಡ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಬಹುದು. ಅದರಲ್ಲಿ ಮುಖ್ಯವಾದದ್ದು ಇಂಪಾರ್ಟೆಂಟ್ ಅಂದ್ರೆ ಏನಂದ್ರೆ ವಿಗ್ರಹ ಆರಾಧನೆಯಲ್ಲಿ ತುಂಬಾ ಮುಖ್ಯವಾದದ್ದಂದ್ರೆ ನಮ್ಮ ಭಕ್ತಿ ಮತ್ತು ಭಾವ.
ಯಾವುದನ್ನೇ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಅಂದ್ರೆ ಭಕ್ತಿ ಮತ್ತು ಭಾವದಿಂದ ನಾವು ಅರ್ಪಣೆ ಮಾಡಬೇಕು. ಹರೇ ಕೃಷ್ಣ. ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಇನ್ನು ಸೋಮವಾರ ದಿವಸ ಒಂದು